ಆಯ್ ಆಯ್ ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಮೊಡಬಡುತ್ತವಳಿ ಬೆಗಿ ಕಥಾಮೃತವ
ಪರಾಕ್ರಮ ಕಂಠೀರವ ಒಲ್ಲಿರೇನಯ್ಯ ಇರುವಂತಹ ಸ್ಥಳ ನಾಗಲೋಕಕ್ಕೆ ಯಾರೆಂದು ಕೇಳಿದ್ದೀರಿ? ದೇವೇಂದ್ರನೆಂದು ಕೇಳಿಕೊಂಡಿದ್ದೇವೆ. ನಾನೇ ಸರಿ ಬಂದಂತಹ ಕಾರ್ಯ ಅನೇಕವಿದೆ. ಧರಣಿ ಮಾಲೆಗೆ ಕೀಳು ದೇವತೆಗಳೇ ಶತಯಾಗಗಳನ್ನು ಮಾಡಿ ತ್ರಿಮೂರ್ತಿಗಳ ಅನುಗ್ರಹ ವಿಶೇಷದಿಂದ ಬಂದಿದ್ದು ನಮ್ಮ ಈ ತ್ರಿವಿಷ್ಟ ಪದ. ಇದರ ಅಧಿಕಾರದ ಗದ್ದುಗೆಯನ್ನು ಏರಿ ದೇವತೆಗಳಿಗೆಲ್ಲ ಈಶನಾಗಿ ದೇವೇಶನೆನಿಸಿಕೊಂಡಿದ್ದೇನೆ. ಆಹಾ, ನೋಡಬಾರದೆ ಈ ನಮ್ಮ ಸುಧರ್ಮ ಸಭೆಯ ವೈಭವ. ಒಂದು ಕಡೆಯಿಂದ ನೋಡಿದರೆ ಯಕ್ಷರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾಧ್ಯರು, ಉರಗರು. ಮತ್ತೊಂದು ಕಡೆಯಿಂದ ನೋಡಿದರೆ ಅಗ್ನಿ, ವಾಯು, ವರುಣ, ನಿರುತಿ ಮೊದಲಾದವರೆಲ್ಲ ತಮ್ಮ ತಮ್ಮ ಆಸನವನ್ನು ಅಲಂಕರಿಸಿಕೊಂಡು ನನ್ನ ಆಜ್ಞೆಗಾಗಿ ಎದುರು ನೋಡುತ್ತಿದ್ದಾರೆ. ಕಾಮಿಸಿದ್ದನ್ನು ಕೊಡುವ ಕಾಮಧೇನು, ಕಲ್ಪಿಸಿದ್ದನ್ನು ಕೊಡುವ ಕಲ್ಪತರು, ರಂಭಾದಿ ನಾರಿಯರ ಸಂಭ್ರಮದ ನಾಟ್ಯ, ಚಿತ್ರಸೇನನ ಇಂಪಾದ ಗಾಯನ, ಕೈಯಲ್ಲಿರುವ ವಜ್ರಾಯುಧ, ಏರುವುದಕ್ಕೆ ಐರಾವತ ಈ ಸ್ವರ್ಗದ ಸೊಬಗನ್ನು ಇನ್ನಷ್ಟು ಹೆಚ್ಚಿಸಿದೆ. ಆದುದರಿಂದ ಇದು ಪುಣ್ಯಲೋಕ, ಗಣ್ಯಲೋಕ ಎನಿಸಿಕೊಂಡಿದೆ. ಇಲ್ಲಿಗೆ ಬರುವವರೆಲ್ಲ ಪುಣ್ಯವಂತರೇ ಆಗಿದ್ದಾರೆ. ಆದರೆ ಈ ಹೊತ್ತಿನಲ್ಲಿ ಒಂದು ಮಾತನ್ನು ಕೇಳಬೇಕು. ಸುಮನಸರೇ,
ಆತನ ಅನುಗ್ರಹ ವಿಶೇಷದಿಂದ ಇಲ್ಲಿರುವ ಸಕಲ ಸುವಸ್ತುಗಳೇ ನಮ್ಮ ಪಾಲಿಗೆ ಬಂದಿರುವುದು. ತ್ರಿಮೂರ್ತಿಗಳ ಅನುಗ್ರಹ ವಿಶೇಷದಿಂದ ಪಡೆದಂತಹ ಈ ಸಂಪತ್ತನ್ನು ಸರಿಯಾದ ರೀತಿಯಲ್ಲಿ ರಕ್ಷಣೆ ಮಾಡಿದ್ದೇವೆ. ಆದರೆ ಎಲ್ಲಿ ಸಂಪತ್ತು ಇದೆಯೋ ಅಲ್ಲಿ ದುರುಳರ ದಾಳಿಯಾಗುವುದು ಸಹಜವಷ್ಟೇ. ನಮಗೆ ದುರುಳರು ಬೇರೆ ಯಾರೂ ಅಲ್ಲ, ನಮ್ಮದೇ ದಾಯಾದಿಗಳಾದಂತಹ ಆ ರಕ್ಕಸರು ಅಡಿಗಡಿಗೆ ಈ ಸ್ವರ್ಗದ ಸಂಪತ್ತನ್ನು ಆಶಿಸಿ ಇಲ್ಲಿ ಬರುತ್ತಾರೆ. ಆದರೆ ಹಿಂದೆ ಅದೆಷ್ಟೋ ಬಾರಿ ಅವರನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದ್ದೇವೆ. ಆದರೆ ಮುಂದೆ ಅಂತಹ ದಾಳಿಯಾದರೆ ನಿಮ್ಮ ಅಭಿಪ್ರಾಯವೇನು? ಆದ್ದರಿಂದ ನಮ್ಮ ಈ ನಾಗೋಲೋಕಕ್ಕೆ ಆ ದಾನವರು ದಾಳಿ ಮಾಡಿದ್ದಾರೆ. ಅಂತ ದಾನವರನ್ನು ಸುಟ್ಟು ಭಸ್ಮ ಮಾಡುತ್ತೇನೆ. ಈ ಹಿಂದೆ ಹಲವಾರು ದಾನವರು ನಮ್ಮ ಸ್ವರ್ಗಲೋಕಕ್ಕೆ ದಾಳಿಯನ್ನುಂಟು ಮಾಡಿದ್ದಾರೆ. ಅವರೆಲ್ಲರನ್ನು ನಾವು ಬಡಿದಪ್ಪಿದ್ದೇವೆ. ಇನ್ನು ಮುಂದೆಯೂ ಹಾಗೆ ಆದಲ್ಲಿ ಇಗೋ ನಾನಿದ್ದೇನೆ. ಅಂತ ದಾನವರು ಬಂದರೆ ಅವರನ್ನು ನಾಶ ಮಾಡಬೇಕು. ಭೂಲೋಕದಲ್ಲಿ ಹುಟ್ಟಿದ ದುಷ್ಟರು ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಅಜೇಯವಾದ ವರಗಳನ್ನು ಪಡೆದು ನಮ್ಮ ಸ್ವರ್ಗಲೋಕಕ್ಕೆ ದಾಳಿ ಮಾಡುವುದು ಅವರ ಹುಟ್ಟುಗುಣವಲ್ಲವೇ? ಅದೆಂತವರೇ ಬರಲಿ, ಅದೇನೇ ವರಬಲವಿರಲಿ, ನಿರುದ್ಧಿಯಾದ ನಾನು ಅವರನ್ನು ಅಲ್ಲಿಗೆ
ತಕ್ಷಣ ನೀವೆಂದ ನುಡಿಗೆ ನಿಮ್ಮಲ್ಲಿ ಧೈರ್ಯ ಇಲ್ಲ ಎಂಬುದಾಗಿ ಈ ಪ್ರಶ್ನೆಯನ್ನು ಕೇಳಿದ್ದಲ್ಲ. ನೀವೆಲ್ಲ ಎಷ್ಟು ತಯಾರಾಗಿದ್ದೀರಿ, ನಿಮ್ಮಲ್ಲಿ ಆ ಹುರುಪು ಇದೆ ಎಂಬುದಾಗಿ ಪ್ರಶ್ನಿಸಿದ್ದು. ಆದರೆ ನೀವೆಲ್ಲ ಕದನ ಕಲಿಗಳು ಎಂಬುದಾಗಿ ಮಾತಿನ ಮುಖೇನ ಸ್ಪಷ್ಟಪಡಿಸಿದ್ದೀರಾ. ನಿಮ್ಮ ಈ ವಿಶ್ವಾಸದಿಂದ ನನ್ನ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗಿದೆ. ಆ ಕಮಲನಾಭನ ದಯ ಹೊಂದಿದ್ದರೆ ನಮ್ಮಲ್ಲಿರುವ ಈ ಸಂಪತ್ತನ್ನು ಸರಿಯಾದ ರೀತಿಯಲ್ಲಿ ರಕ್ಷಣೆ ಮಾಡಬಹುದು ಎಂಬ ನಿರ್ಧಾರದೊಂದಿಗೆ ಇಂದಿನ ಈ ಸುಧರ್ಮ ಸಭೆಯನ್ನು ವಿಸರ್ಜನೆಗೊಳಿಸುತ್ತಿದ್ದೇನೆ. ನಾವೆಲ್ಲರೂ ನಮ್ಮ ನಮ್ಮ ಬಿಡದಿಯನ್ನು ಸೇರಿಕೊಳ್ಳೋಣ. ಇರುವಂತಹ ಸ್ಥಳ ಹತಿಪುರಕ್ಕೆ ಯಾರೆಂದು ಬಲ್ಲಿರ? ಶತ್ರು ಪ್ರಸೂದನನಿಂದ ನಾನೇ ಸರಿ ಬಂದಂತಹ ಕಾರ್ಯ ಅನೇಕವಿದೆ. ರಕ್ಷಿಸು ತಂದೆ, ರಕ್ಷಿಸು. ರಾಮೇ ಮುಹೂರ್ತದಲ್ಲೇ ಎದ್ದಿದ್ದೇನೆ, ನಿತ್ಯ ವಿಧಿಗಳನ್ನು ತೀರಿಸಿದ್ದೇನೆ. ಎಂದಿನಂತೆ ಹಿಂದೂ ಕೂಡ ಮಹಾಲೋಹತಿಪುರದ ಸಿಂಹಾಸನ ನೇರಿ ಶತ್ರು ಪ್ರಸೂದನೆಂಬ ನಾಮಾಂಕಿತದಿಂದ ಅಧಿಕಾರ ನಡೆಸುತ್ತಿರುವಂತಹ ಸಂದರ್ಭ. ಆದರೆ ನಮ್ಮ ಹಳಿದುಳಿದಂತ ಅಸುರರನ್ನು ಸೇರಿಕೊಂಡು ಈ ಭೂಲೋಕದಲ್ಲಿ ಭೂಗರ್ಭದಿಂದ ಲೋಹಗಳನ್ನು ತೆರೆದು ಲೋಹಾತಿ ಪಟ್ಟಣವನ್ನು ರಚಿಸಿಕೊಂಡಿದ್ದೇನೆ. ಶತ್ರು ಪ್ರಸೂದನ ಎಂಬ ಹೆಸರನ್ನು ಕೇಳಿದ ತಕ್ಷಣ ನನ್ನ ಶತ್ರುಗಳಿಗೆ ನಡುಕ ಉಂಟಾಗುತ್ತದೆ. ಆದರೂ ಈ ಭೂಲೋಕದಲ್ಲಿ ಇಡೀ ಭೂಭುಜರನ್ನು ಸೋಲಿಸಿ ನನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದೇನೆ. ಅದು ಅಲ್ಲದೆ ಪಾತಾಳದ ನಾಗಗಳ ಎಡೆಯನ್ನು ಮೆಟ್ಟಿ ನನ್ನ ಅಧಿಕಾರದ ಮುದ್ರೆಯನ್ನು ಒತ್ತಿದ್ದೇನೆ. ಇಷ್ಟೇ ಅಲ್ಲ, ಒಬ್ಬ ಸಾಧಕನ ಸಾಧನೆಗೆ ನಿವೃತ್ತಿ ಎಂಬುದೇ ಇಲ್ಲ. ಹಾಗಾಗಿ ಸುಮ್ಮನೆ ಕುಳಿತುಕೊಳ್ಳುವ ಈ
ಶತ್ರುಪ್ರಸೂದನ ಅಲ್ಲ. ಮತ್ತೆ ಕೇಳಿ ಕೇಳಿ ದೇವತೆಗಳು ನಮ್ಮ ದಾಯಾದಿಗಳು. ಆದರೂ ಸ್ವರ್ಗವನ್ನು ಒಂದಲ್ಲ ಒಂದು ದಿನ ನನ್ನ ಅಧಿಕಾರ ಪಡೆಯಬೇಕೆಂಬ ಮಹದಾಶೆಯನ್ನು ಇಟ್ಟುಕೊಂಡಿದ್ದೇನೆ. ಆದರೆ ನಾನೇ ಇದರ ಬಗ್ಗೆ ಯೋಚಿಸಿ ಬಲ್ಲವೇ ಇಲ್ಲ. ನನ್ನ ಮಂತ್ರಿ ಸೇನಾಧಿಪತಿಗಳಿಗೆ ತಿಳಿಸಬೇಕಾಗಿದೆ. ಯಾರಲ್ಲಿ ಈ ಒಂದು
ಮಕ್ಕಳು ನಾವು. ಹೌದು. ಆದ್ದರಿಂದ ದೇವಲೋಕದ ಪಟ್ಟವು ನಿಮಗೆ ದಕ್ಕದಕ್ಕದು. ಆದರೆ ಆ ವೈಮಾನಿಕರು ಅದಕ್ಕೆ ಅವಕಾಶ ಕೊಡದೆ ತಾವೆಂದು ಮೆರೆಯುತ್ತಿದ್ದಾರೆ. ಹೌದು. ಇದು ನನಗೆ ಸಮ್ಮತವಲ್ಲ. ನೀವು ಹೇಳಬೇಕು. ಸ್ವರ್ಗಲೋಕ ನಮ್ಮ ಪಾಲಾಗಬೇಕಾದರೆ ನಾನೇನು ಮಾಡಬೇಕು? ಮಂತ್ರಿ ಸೇನಾಧಿಪತಿಗಳೇ, ನನ್ನದೊಂದು ಆಸೆ ಇದೆ. ಒಂದಲ್ಲ ಒಂದು ದಿನ ನಾವು ಸ್ವರ್ಗವನ್ನು ಮುತ್ತಿಗಾಗಿ ಸ್ವರ್ಗದಲ್ಲಿ ಅಧಿಕಾರವನ್ನು ನಡೆಸಬೇಕೆಂಬ ಆಶೆಯನ್ನು ಇಟ್ಟುಕೊಂಡಿದ್ದೇನೆ. ಹಾಗಾಗಿ ನಿಮ್ಮೆಲ್ಲರನ್ನು ಕರೆದಿದ್ದೇನೆ, ಅಭಿಪ್ರಾಯವನ್ನು ಕೇಳುತ್ತಿದ್ದೇನೆ. ಸ್ವರ್ಗದ ಅಧಿಕಾರವನ್ನು ಪಡೆಯುವುದಕ್ಕೆ ಪ್ರಯತ್ನ ಪಟ್ಟರೆ ಅದರಲ್ಲಿ ತಪ್ಪೇ ಇಲ್ಲ. ಹೀಗಿರುವಾಗ ಸ್ವರ್ಗವು ದೇವತೆಗಳ ವಶವಾಗಿದೆ. ಅದನ್ನು ಪಡೆಯುವುದಕ್ಕೆ ನಿಮ್ಮ ನಾಯಕತ್ವದಲ್ಲಿ ದಿಗ್ವಿಜಯ ಹೊರಡುವುದಾದರೆ ನಾವು ಬರುತ್ತೇವೆ. ನಾವು ಹೋಗುವ ದಾರಿಯಲ್ಲಿ ದೇವತೆಗಳು ಸಿಕ್ಕರೆ ಅವರನ್ನು ಸದೆ ಬಳೆದು ಪಾದಗಳಿಗೆ ಹೊಂದಿಸಿಕೊಂಡಿದ್ದೇನೆ. ಎತ್ತೇಳಿ ಮಂತ್ರಿವರ್ಯರೇ. ಅಹಿ ಅಗ್ನಿ ಆಸೆ ಊರ್ಧ್ವ ಮುಖವಂತೆ ನಮಗೂ ಬಾಲ ವರ್ಷದ ಆಸೆ. ಸ್ವರ್ಗ ನಮ್ಮದಾಗಬೇಕು. ಆದರೆ ಸ್ವರ್ಗವನ್ನು ದಾಳಿ ಮಾಡುವ ಸಮಯ ಇದು ಅಲ್ಲ ಪ್ರಭು, ಇದು ಅಲ್ಲ. ಯಾಕೆಂದರೆ ಅವರಿಗೆ ಆ ಮಧುಸೂದನ ಕಾವಲಾಗಿದ್ದಾನೆ ಪ್ರಭು. ಮಧುಸೂದನ ಕಾವಲೆ? ಹೌದು. ಆ ಪದ್ಮನಾಭ. ಇದಕ್ಕೆಲ್ಲ ಕಾರಣ ಆ ಪದ್ಮನಾಭನೇ. ಈ ಪರಿಸ್ಥಿತಿಗೆ ಆ ಪದ್ಮನಾಭ ಕಾರಣ? ಹೌದು ಪ್ರಭು. ಕಪಟ ನಾಟಕ ಸೂತ್ರಧಾರಿ ಅವನು ಅವರಿಗೆ ಕಾವಲಾಗಿ ಇರುವುದು ಮಾತ್ರವಲ್ಲ, ನಮ್ಮಂತ ದಾನವರು ಯಾವಾಗ ಬರ್ತಾರೆ ಎಂದು ಕಾಯ್ತಾ ಇದ್ದಾನೆ. ಹೌದೇ? ಅದಕ್ಕಾಗಿ ಸ್ವರ್ಗಕ್ಕೆ ದಾಳಿ ಮಾಡುದು ಸರಿಯಲ್ಲ. ಅದನ್ನು ನಾನೇನು ಮಾಡಲಿ ಪ್ರಭು? ಅದಕ್ಕೂ ಒಂದು ಮಾರ್ಗವಿದೆ. ಯಾವುದು ಮಾರ್ಗ? ನಾವು ಈಗಿಂದಲೇ ದೊಡ್ಡ ಕಾನನಕ್ಕೆ ಕಾನನವನ್ನು ಸೇರಿ ಪ್ರಭು ಶಿವನ ಧ್ಯಾನ ಮಾಡುತ್ತಾ ಅವರಿಂದ ತಪಸ್ಸನ್ನು ಗೈದು ಬೇಕಾದಂತ ವರವನ್ನು ಪಡೆದು ಅದರಲ್ಲೂ ತ್ರಿಪೂರ್ತಿಗಳಿಂದ ಮರಣವೇ ಬಾರದಂತ ವರವನ್ನು ಪಡೆದರೆ ನಮಗೆ ದಿಗ್ವಿಜಯವನ್ನು ಸಾಧಿಸಬಹುದು. ಒಳ್ಳೆಯ ಸಂತೋಷವಾಯಿತು. ಮಂತ್ರಿ ಸೇನಾಧಿಪತಿಗಳೇ, ಇನ್ನು ತಡ ಮಾಡುವುದಲ್ಲ, ಆದಷ್ಟು ಬೇಗ ಮಂತ್ರಿಯವರನ್ನು ಹೇಳಿದಾಗೆ ದೊಡ್ಡವರ ಕಾರಣವನ್ನು ಸೇರಿಕೊಡ್ತೇನೆ. ಪ್ರಭು ಪರಮೇಶ್ವರನನ್ನು ದೀರ್ಘವಾದಂತಹ ತಪಸ್ಸನ್ನ ಮಾಡುತ್ತೇನೆ. ಅಷ್ಟರ ತನಕ ಎಲ್ಲ ನನ್ನ ಪ್ರಜೆಗಳಿದ್ದಾರಲ್ಲ ಅವರಿಗೆ ಯಾವುದೇ ಕುಂದುಬರದ್ದು ನೋಡಿಕೊಳ್ಳುತ್ತಾರೆ. ನಿಮ್ಮ ಅಧ್ಯಕ್ಷ ಸ್ಥಾನದಲ್ಲಿ ಈ ಮುಂಚೆ ಹೇಗಿತ್ತು ಇನ್ನು ಮುಂದಕ್ಕೂ ಅದೇ ರೀತಿ ಇರುತ್ತದೆ ಪ್ರಭು. ನಮಗೆ ಆಜ್ಞೆ ನೀಡಿ. ಒಳ್ಳೆಯದಾಗಲಿ. ನಾವು ಕಾರಣ ಏನಾಶ್ಚರ್ಯ. ದಟ್ಟವಾದಂತಹ ಕಾರಣವನ್ನು ಸೇರಿಕೊಂಡಿದ್ದೇನೆ.
ಸುಂದರವಾದಂತಹ ಪ್ರದೇಶ, ಪಾವನೆಯಾದಂತ ನದಿ ಹರಿದಿದ್ದಾಳೆ. ಆ ಪಾವನೆಯಾದ ನದಿಯಲ್ಲಿ ಬಿಂದು ಶುಚಿಭೂತನಾಗಿದ್ದೇನೆ. ಇನ್ನು ತಡ ಮಾಡುವುದಲ್ಲ, ಭಗವಾನ್ ಪರಮೇಶ್ವರನನ್ನು ಪ್ರಾರ್ಥಿಸುತ್ತೇನೆ. ಇದೇ ಯೋಗ್ಯವಾದ ತತ್ವ, ಇದೇ ಆಯ್ಕೆ ಮಾಡ್ತೇನೆ. ಕಾಪಾಡು ಕರುಣಾಕರ, ಕಾನೂನಿನ ಮಧ್ಯೆ ಸುದೀರ್ಘವಾದಂತಹ ನಿನ್ನ ತಪಸ್ಸಿಗೆ ಈ ಪ್ರಭು ಪರಮೇಶ್ವರನಾದವನು ಮನಸೋತಿದ್ದಾನೆ. ಹೌದೇ ತಂದೆ? ವಿಶೇಷವಾಗಿ ನೀನು ಮಾಡಿದಂತಹ ಈ ಘೋರಾತಿಘೋರ ತಪಸ್ಸಿಗೆ ಕಾರಣವೇನೆಂದು ತಿಳಿಸೋ. ಪರಮೇಶ್ವರ, ನನ್ನ ಕರೆಗೆ ಆ ಹಾಲಯದಿಂದ ಹೊಡೆಕೊಂಡು ಬಂದೆಯಾ ತಂದೆ? ಹೌದು ಮಗನೇ, ಶತ್ರು ಪ್ರಸೋದನ. ತುಂಬಾ ಸಂತೋಷವಾಯ್ತು. ಭಕ್ತ ಕರೆದಾಗ ಹೋಗೊಟ್ಟು ಬಂದೆಯಲ್ಲ ತಂದೆ. ಆಶೆ ಇದೆ ತಂದೆ. ತ್ರಿಮೂರು ಮೂರ್ತಿಗಳಿಂದಲೂ ಸೋದರರಾಗಿ ಆ ದೇವಾದಿ ದೇವತೆಗಳು ಅಷ್ಟ ದಿಕ್ಪಾಲಕರಿಂದಲೂ ಮರಣ ಬರುವಂತ ವರವನ್ನು ದಯಪಾಲಿಸು ತಂದೆ. ಅದೇ ಅಲ್ಲ, ನನ್ನ ವಿರೋಧಿಗಳನ್ನು ಸಂಹರಿಸಲು ನನಗೊಂದು ಶಕ್ತಿ ಆಯುಧವನ್ನು ಅಗತ್ಯವಿದೆ. ಅದನ್ನು ದಯಪಾಲಿಸು ತಂದೆ. ಪರಮೇಶ್ವರ, ಬೇಡಿ ಬಂದ ಭಕ್ತನನ್ನು ಇಲ್ಲವೆಂದು ಇಲ್ಲಿಯವರೆಗೂ ನನ್ನನ್ನು ಯಾರೂ ತಿಳಿಸಿಲ್ಲ. ಹಾಗಾಗಿ ತಂದೆ ಅಲ್ಲಿಗೆ ಬೇಕಾದಷ್ಟು ಭಕ್ತರು ಬರ್ತಾರೆ ತಂದೆ. ವಿಶೇಷವಾಗಿ ನೀನು ಮಾಡಿದಂತಹ ತಪಸ್ಸಿಗೆ ಬಹಳ ಭಕ್ತವತ್ಸಲನಾದ ನಾನು ಬಹಳವಾಗಿ ಮೆಚ್ಚಿದ್ದೇನೆ. ಆ ಕಾರಣದಿಂದ ನಿನ್ನ ತಪಸ್ಸಿಗೆ ಮೆಚ್ಚಿದಂತಹ ನಾನು ನೀನು ಕೇಳಿದಂತಹ ಶಕ್ತಿಯಾಯುಧವನ್ನು ನೀಡುತ್ತಿದ್ದೇನೆ, ತೆಗೆದುಕೋ. ಮಗನೇ ಶತ್ರು ಪ್ರಸೂದನ, ನೀಡಿದಂತಹ ಶಕ್ತಿಯಾಯುಧದಿಂದ ನೀನು ಯಾವುದೇ ಒಂದು ಘೋರಾತಿಘೋರ ಯುದ್ಧವನ್ನೇ ಮಾಡು. ವಿಶೇಷವಾಗಿ ನೀನು ಕೇಳಿದಂತೆ
ಹೌದೇ ತಂದೆ? ಆದರೆ ಸಂತೋಷವಲ್ಲವೇ? ಆದರೆ ಒಂದು ವಿಷಯವನ್ನು ನೆನಪಿಟ್ಟುಕೋ. ಆದರೆ ಪ್ರಕೃತಿಗೆ ವಿರುದ್ಧವಾಗಿ ಯಾವುದೇ ಒಂದು ಜೀವರಾಶಿ ಚಿರಂಜೀವಿಯಾಗಿರಲು ಸಾಧ್ಯವಿಲ್ಲ. ಸಾಧ್ಯವಿಲ್ಲವೇ? ಅದು ಪರಬ್ರಹ್ಮನಿಗೆ ಮಾಡಿದಂತಹ ಅಪಚಾರ. ಹೌದೇ? ಆದ್ದರಿಂದ ಯಾವುದಾದರೂ ಒಂದು ಆಕೃತಿ ಆಯುಧ ಆಕೃತಿಯನ್ನು ತಾಳಿ ಈ ಆಯುಧವನ್ನು ಸೀಳಿದ್ದೇ ಆದಲ್ಲಿ ಆ ಆಯುಧದಿಂದಲೇ ನಿನ್ನ ಮರಣ. ಬಹಳ ಎಚ್ಚರಿಕೆಯಿಂದಿರು. ಶುಭವಾಗಲಿ ಮಗನೇ, ಶುಭವಾಗಲಿ. ಎಂತ ಸಂತೋಷ, ಎಂತ ಸಂಭ್ರಮ! 3 ಲೋಕವನ್ನು ಗೆದ್ದಂತ ಸಂತೋಷ. ಏನೆಂದ ಪರಮೇಶ್ವರ, ಆ ಭೋಲೆನಾಥ ಏನ್ ಹೇಳಿದ? ಒಂದು ಆಕೃತಿ ರೂಪ ತಾಳಿ ಬಂದ್ರೆ ನನ್ನ ಶಕ್ತಿ ಆಯುಧವನ್ನು ಸೀಳಿದರೆ ನನಗೆ ಮರಣ. ಆಯುಧ ಒಂದು ಮನುಷ್ಯ ರೂಪ ತಾಳಿ ಬರ್ಲಿಕ್ಕೆ ಉಂಟೆ? ಸಾಧ್ಯವೇ ಇಲ್ಲ. ನಮ್ಮ ಭೋಲೆನಾಥ ತಲೆಯಲ್ಲಿ ಏನಿಲ್ಲ. ಸಂತೋಷದ ವಿಚಾರವನ್ನು ನಮ್ಮವರಿಗೆ ತಿಳಿಸಬೇಕಾಗಿದೆ. ಹೋಗುತ್ತೇವೆ. ಮಂತ್ರಿ ಪ್ರಭು, ಸೇನಾಧಿಪತಿಯವರೇ, ನೀವು ಹೇಳಿದಾಗೇನೆ ದಟ್ಟವಾದಂತಹ ಕಾನೂನನ್ನು ಸೇರಿಕೊಂಡಿದ್ದೇನೆ. ಹೌದಾ ಪ್ರಭು? ಸೇರಿ ಭಗವಾನ್ ಪರಮೇಶ್ವರ ಅಂತ ಬೇಕಾದಂತ ಹೊರವನ್ನು ಪಡೆದಿದ್ದೇನೆ. ಜೊತೆಗೆ ನಮ್ಮ ವಿರೋಧಿಗಳನ್ನು ಸೀಳಲು ಶಕ್ತಿ ಆಯುಧವನ್ನು ಪಡೆದುಕೊಂಡಿದ್ದೇನೆ. ಇನ್ನು ತಡ ಮಾಡೋದು ಬೇಡ, ದೇವಲೋಕದ ಬುತ್ತಿಗೆ ಹಾಕೋಣ. ಕಾಯ್ಬೇಕು ಬುದ್ಧಿ, ಕಾಯ್ಬೇಕು. ಏನು ಬೇಕು? ಕಾವಲಿಯಲ್ಲಿ. ಏನು ಬಿಸಿ ಆಯ್ತಾ? ಅಲ್ಲ ಬುದ್ಧಿ, ಮತ್ತೆ ನಾನಲ್ಲಿ ಕಾವಲಿ. ಓ ಕಾವಲುಗಾರ, ಅದೇ ಅದೇ ದ್ವಾರಪಾಲಕ. ದ್ವಾರಪಾಲಕ. ಏನಾಯ್ತು ಬುದ್ಧಿ? ಅಲ್ಲಿ ಏನಾಯ್ತು ಗೊತ್ತಾ? ಹೇಳಿ
ಮರೆತು ಹೋಯ್ತಾ? ಹೌದು ಹೌದು, ಅವ್ರು ಹೇಳಿದ್ರು ಗೊತ್ತಿ, ಅಲ್ಲಿ ನಚ್ಚಲ ಸೇನೆ ಬಂದಿದ್ರು. ಏನದ ಅಸಂಬದ್ಧ? ಹಾಗೆಲ್ಲ ಸ್ವಾಮಿ, ಮತ್ತೆ ನಿಮ್ಮ ಪರಮನೆಂಟರು ಯಾವ ಭಾಷೆ ಮಾತಾಡುತ್ತಾ ಇದ್ದೀಯ? ನಿಮ್ಮ ಸಂಬಂಧಿಕರ ಬಗ್ಗೆ. ಓ, ಪರಮನೆಂಟರು. ಅದೇ ಅದೇ ಬುದ್ಧಿ, ಅದೇ. ಯಾರಂತೆ ಬಂದವರು? ಬಂದವರು ನಚ್ಚಲ ಸೇನೆ. ಅದಲ್ಲವೋ ಅದು. 4,000 ಸೇನೆ. ಓ, ಚದುರಂಗ ಸೇನೆ. ಅದೇ 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 ಬುದ್ಧಿ. ಬಂದವರು ಯಾರಂತೆ? ಬಂದವರು ಲೋ 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 ಲೋಹವತಿಪುರ. ಅದೇ ಬುದ್ಧಿ, ಅದೇ ಅದೇ ಅದೇ. ಅಲ್ಲಿಂದ ಯಾರು ಬಂದದ್ದು? ಅಲ್ಲಿಂದ ಸತ್ತು ಹೋದ ಸತ್ತು ಪ್ರಸಾದ. ಅದು ಹಾಗಲ್ಲವೋ, ಶತ್ರು ಪ್ರಸೂದನ. ಅದೇ 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 ಬುದ್ಧಿ, ಅದೇ ಅದೇ. ಏನಂತೆ ಅವನಿಗೆ? ಅವನಿಗೆ ಏನು ಗೊತ್ತಾ ಬುದ್ಧಿ, ಹಾ, ನನ್ನ ಹತ್ರ ಭಾರಿ ಗಲಾಟೆ ಮಾಡಿದ್ರು. ಹಾ. ನಾನು ಬಿಟ್ಲೇ ಇಲ್ಲ ಬುದ್ಧಿ. ನೀನು ಏನು ಮಾಡಿದೆ? ನಾನು ಏನು ಮಾಡಿದೆ ಗೊತ್ತಾ? ಹಾ. ಯಾರಣಿ ಯಾರಣಿ ಎಲ್ಲಿಂದ ಬಂದ ಹಾಗೆಲ್ಲ ಬುದ್ಧಿ. ಅವರ ಹತ್ರ ನಾನು ಹೇಳಿದ್ದು. ಓ, ಹಾಗೆ. ಹೌದು ಬುದ್ಧಿ. ಹಾ. ಅವರು ಅವರೇನಂದರು? ಏನು ಗೊತ್ತಾ, ನನಗೆ ಭಾರಿ ತಲೆಬಿಸಿ ಆಯ್ತು. ಹ್ಮ್. ನನಗೆ ಕೋಪ ಬಂತು. ಅವ್ರು ಹೇಳಿದೆ ಅಂತ ಗೊತ್ತಾ, ಹೋಗು ನಿನ್ನ ಅಪ್ಪನ ಹತ್ರ. ಓದಿಯಾ? ನಾನು ಇಲ್ಲಿ ಬಂದ ನಮ್ಮ ಅನ್ನದಾತರಲ್ಲ ನೀವು. ಓ, ಹಾಗೆ. ಹೌದು. ಹಾ. ಅವರು ಹೇಳಿದ್ದೇನು ಗೊತ್ತಾ, ಹಾ. ನೀವು ನನಗೆ ಹೇಳಲಿಕ್ಕೆ ಬಾಯಿ ಬರುವುದಿಲ್ಲ. ಯಾಕೆ ಗೊತ್ತಾ, ಹಾ. ನೀವು ಪಟ್ಟ ಬಿಟ್ಟು ಕೊಡ್ಬೇಕಂತ ಅವರಿಗೆ. ಇಲ್ಲವಾದರೆ? ಇಲ್ಲವಾದ್ರೆ ಲಡಾಯಿಗೆ ಬರ್ಬೇಕಂತೆ. ಓ,
ಸುಮನಸರಾದ ನಿಮ್ಮನ್ನೆಲ್ಲ ಬಡಿಗಟ್ಟಿ ಸ್ವರ್ಗದ ಅಧಿಪತ್ಯವನ್ನು ನಾವು ಪಡೆಯುತ್ತೇವೆ. ಎಷ್ಟು ಮಾತಾಡುತ್ತಿದ್ದೀಯ? ನಿನ್ನಂತೆ ಇರುವ ಅದೆಷ್ಟೋ ಮಂದಿ ಕಳ್ಳರು ನಮ್ಮ ಸ್ವರ್ಗಲೋಕಕ್ಕೆ ಬಂದು ನಮ್ಮಲ್ಲಿ ಯುದ್ಧ ಮಾಡಿ ಸತ್ತು ಹೋಗಿದ್ದಾರೆ. ಅವರಂತೆಯೇ ನೀನಾಗಬೇಡ. ಬಂದ ದಾರಿಯಲ್ಲಿ ಹಿಂದೆ ಹೋದರೆ ಲೇಸು, ಇಲ್ಲವಾದರೆ ನಿನ್ನ ಪ್ರಾಣ ಹೋದಿತ್ತು. ಪ್ರಾಣನಂತ ಹೋಗುದು ನಿಂದ ನೋಡಿ. ಈ ಸ್ವರ್ಗದ ಸಂಪತ್ತು ನಿಮಗೆ ಆಸೆ ಐತೆ. ಹೌದು, ಆಸೆಯನ್ನು ಬಿಟ್ಟು ಬಿಡು. ಬಂದ ದಾರಿಯಲ್ಲಿ ಹೋದರೆ ಸರಿ. ದೇವತೆಗಳಾದಂತ ನಿಮ್ಮ ಪೌರುಷ ನಾನು ಚೆನ್ನಾಗಿ ಬಲ್ಲೆ. ನಮ್ಮಂತ ಕಲರು ದೇವಲೋಕಕ್ಕೆ ದಾಳಿ ಮಾಡಿದಾಗ ಸೋತು ಮುಖ ಮರೆಸಿಕೊಂಡು ಓಡಿ ಹೋಗಿ ಕಾಡು ಮೇಡುಗಳಲ್ಲಿ ಅಲೆಯುವ ನಿಮ್ಮ ಬುದ್ಧಿ ನನಗೆ ಗೊತ್ತಿಲ್ಲವೇ? ಈ ಸಲ ಓಡೋದಕ್ಕೆ ಬಿಡುವುದಿಲ್ಲ. ಕೊಚ್ಚಿ ಕೊಚ್ಚಿ ಕೊಂದು ಭೂತಗಳಿಗೆ ನೋಡೋಣ. ಬಂದ ದಾರಿಯಲ್ಲಿ ಸುಂಕವಿಲ್ಲವೆಂದು ಹಿಂದೆ ನಡೆದರೆ ಲೇಸು. ಇಲ್ಲವಾದಿದ್ದರೆ ಆದರೆ ನಿನ್ನ ರುಂಡವನ್ನು
ನಮಗೆ ಸೋತು ಓಡಿ ಹೋಗುವುದಕ್ಕೆ ಸ್ಥಳವೇ ಇಲ್ಲದಾಗಿ ಮಾಡುತ್ತಾನೆ. ಇಡೀ ಪ್ರಪಂಚವನ್ನೇ ಸುಟ್ಟಿ ಭಸ್ಮ ಮಾಡಿದಂತ ನಾನೇ ಅಗ್ನಿದೇವ. ಅಗ್ನಿ ಯಾರು ನೀನು? ಯಾಕೆ ಬಂದೆ? ಎಲ್ಲವನ್ನೂ ತಿಳಿಸು. ಭೂಲೋಕದಲ್ಲಿ ಪಟ್ಟಣವಾದಂತ ನಮ್ಮ ಪ್ರಭುಗಳಾದಂತ ಶತ್ರುಘ್ನ ಈತನಿಗೆ ಒಬ್ಬನೇ ಪ್ರಧಾನಮಂತ್ರಿ ಆಗಿರುವ ಈ ಗುಜರಾಸುರ ನನ್ನ ಮುಂದೆ ಬಂದು ನಿಂತಿದ್ದೀಯಾ? ನನ್ನಲ್ಲಿ ಯುದ್ಧ ಮಾಡಬೇಕಿದ್ದರೆ 7 ಕೆರೆಯ ನೀರು ಇರಬೇಕು. ಆದರೆ ನೀನು 7 ನೆಲಗೆ ಇರುವ ಅವಿವೇಕಿ. ಆದ್ದರಿಂದ ಮರ್ಯಾದೆಯಾಗಿ ಮಾತನ್ನು ಹೇಳ್ತಾ ಇದ್ದೇನೆ. ಸ್ವರ್ಗವನ್ನು ಬಿಟ್ಟು ನಮ್ಮ ಪ್ರಭುಗಳಾದ ಶತ್ರುಘ್ನ ಕಾಲಿಡಿದರೆ ಲೇಸು, ಇಲ್ಲದಿದ್ದರೆ ನಿನ್ನ ಹೆಸರು ಅಗ್ನಿ. ನಿನ್ನನ್ನು ಕೈಯಲ್ಲಿ ಹಿಡಿದು ನೀರಲ್ಲಿ ಮುಳುಗಿಸಿ ಬಿಡುವೆ. ಯಾರು ಮಂತ್ರಿಯೇ? ಮಂತ್ರಿ ಪಟ್ಟದಿಂದ ಕೆಳಗೆ ಇಳಿಸ್ತೇನೆ. ಕೈಯಲ್ಲಿ ವಚಾಯುಧವನ್ನು ಹಿಡಿದುಕೊಂಡು ಐರಾವತವನ್ನು ಏರಿಕೊಂಡು ನನ್ನ ಎದುರಿಗೆ ಬಂದವ ನೀನೇ ಸುರಪ್ಪನೇ. ಗೊತ್ತಾಯ್ತು. ನಿನ್ನೆದುರಿಗೆ ಕೈಯಲ್ಲಿ ಕೈದು ಹಿಡಿದುಕೊಂಡು ಮಹಾಲೋಹಾದಿ ಪಟ್ಟಣದ ಅಧಿಪತಿ ನಾನೇ ಶತ್ರುಘ್ನ ಯುದ್ಧ ಪ್ರವೀಣ. ನಮಗೆ ದಕ್ಕಬೇಕಾದಂತ
ಸ್ವರ್ಗದಲ್ಲಿ ಆಡಳಿತ ನಡೆಸಿಕೊಂಡು ಕೊಬ್ಬಿದ್ದೀರಿ. ಇನ್ನು ಕೊಬ್ಬಿದ ಏ ದೇವೇಂದ್ರ, ಮರ್ಯಾದೆಯಲ್ಲಿ ಸ್ವರ್ಗವನ್ನು ಕೊಟ್ಟು, ಇಲ್ಲದಿದ್ದರೆ ಕತ್ತು. ಅಡಿಗಳಿಗೆ ಹಿರಿಯವರು ದೊಡ್ಡ ಮನ ಮಕ್ಕಳು ಎಂಬುದಾಗಿ ಮಾತನಾಡುತ್ತಿದ್ದೀಯಾ? ಹೌದು. ಸೊಕ್ಕಿನಿಂದ ಬಂದಿದ್ದೀಯಾ ದುಷ್ಟ? ಈ ಸ್ವರ್ಗ ಎಂಬುದು ನಿಮ್ಮ ಅಪ್ಪನ ಆಸ್ತಿ ಅಲ್ಲ. ಯಾಕೆ? ಶತಯಾಗಗಳನ್ನು ಮಾಡಿ ತ್ರಿಮೂರ್ತಿಗಳ ಅನುಗ್ರಹ ವಿಶೇಷದಿಂದ ಪಡೆದಂತಹ ಸ್ವಯಾರ್ಜಿತ ಆಸ್ತಿ, ಪಿತ್ರಾರ್ಜಿತ ಆಸ್ತಿ ಎಂಬ ಹಾಗೆ ನನ್ನ ಎದುರಿಗೆ ಬಂದರೆ ಈ ವಜ್ರಾಯುಧದಿಂದ ನಿನ್ನ ತಲೆಯನ್ನು 100 ಹೋಳು ಮಾಡಿ ಏನು? ಎಲ್ಲವೋ ಸುರಪ್ಪ, ಮತಯಾಗ ಬಲವ ನನ್ನ ಶಕ್ತಿಯ ಬಲವನ್ನು ನೋಡಿ. ಬಲಿರೆ ಬಾಪುರೆ, ನಿಮ್ಮ ವಿಜಯೋತ್ಸವದ ಘೋಷಣೆ ಕೇಳುವಾಗ ತುಂಬಾ ಸಂತೋಷವಾಯಿತು. ನಮಗೆ ಸ್ವರ್ಗ ನಮ್ಮ ವಶವಾಗಿದೆ. ಇನ್ನು ಎಲ್ಲಿಯೂ ಯಾಗ ಯಜ್ಞಗಳು ಮಾಡಕೂಡದು. ದೇವತೆಗಳಿಗೆ ಹವಿಷುಗಳನ್ನು ಕೊಡ್ತಾರೆ, ಅವರು ಶಕ್ತಿಶಾಲಿ ಆಗ್ತಾರೆ. ಹಾಗಾಗಿ ಹವಿಷುಗಳನ್ನು ಕೊಡಲು ಅವಕಾಶ ಮಾಡಿಕೊಡಬಾರದು. ಪ್ರಭು, ಸೂರ್ಯ ಚಂದ್ರನಿಗೆ ಸೂರ್ಯಚಂದ್ರ, ಎಲ್ಲವೋ ಸೂರ್ಯ, ಎಚ್ಚರಿಕೆ ನಿನಗೆ. ಇನ್ನು ಮುಂದೆ ಪೂರ್ವದಲ್ಲಿ ಉದಯ ಆಗಬಾರ್ದು, ಪಶ್ಚಿಮದಲ್ಲಿ ಉದಯ. ಎಚ್ಚರಿಕೆ ಪ್ರಭು. ಈವರೆಗೆ ಚಂದ್ರ ಅಲ್ಲಿದ್ದ, ಎಲ್ಲಿ ಹೋದನೆ ಅಂತ ಗೊತ್ತಾಗೋದಿಲ್ಲ. ಎಲ್ಲವೋ ಚಂದ್ರ, ಹುಣ್ಣಮೆ ದಿವಸ ಚಂದವಾಗಿ ಕಾಣಿಸ್ತೀಯಲ್ಲ. ಇನ್ನು ಹುಣ್ಣಮೆ ಇಲ್ಲ, ಅಮಾಸೆಯ ದಿನ ಕಾಣ ಸಿಗಬೇಕು. ಇಲ್ಲದಿದ್ದರೆ ಎಚ್ಚರಿಕೆ. ಅದೇ ರೀತಿ ದೇವೇಂದ್ರನಿ ಕೂಡ ಎಲ್ಲಿ ದೇವೇಂದ್ರ, ಇನ್ನು ಮುಂದೆ ಬಾಲ ಬಿಚ್ಚಿದ್ರೆ ಬಾಲ ಕತ್ತರಿಸೇನು? ಅಷ್ಟು ಮಾತ್ರವಲ್ಲ ಪ್ರಭು, ಏನು ಇಲ್ಲಿ ಚಂದ ಚಂದದ ಹುಡುಗಿಯರಿದ್ದಾರಂತೆ. ಹೌದು, ಚಂದದ ಹುಡುಗಿಯರಿದ್ದಾರೆ. ಹೌದು. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ. ಇನ್ನು ಮೊದಲ ಕಾಲದಲ್ಲಿ ಸರದಿಯ ಪ್ರಕಾರ ಅವರು ದೇವೇಂದ್ರ ದೇವತೆಗಳಿಗೆ ಬರಬೇಕು. ಇನ್ನಾಗೆಲ್ಲ ಪ್ರತಿದಿನ ನನ್ನ ಸಿಂಹಾಸನದ ಪಕ್ಕವೇ ಇರಬೇಕು. ಇದು ಶತ್ರು ಪ್ರಸೋದನನ ಆಜ್ಞೆ. ಧಿಕ್ಕರಿಸಿದರೆ ಎಚ್ಚರಿಕೆ, ಎಚ್ಚರಿಕೆ. ಪ್ರಭು, ಅದರಲ್ಲಿ ರಂಬೆ ಊರ್ವಶಿ ಎಲ್ಲ ನಿಮಗಿರಲಿ. ಯಾಕೆ? ಕಡೆಯವಳು ನಗುತ್ತಾ ಬರ್ತಾಳಲ್ಲ, ವಾಯ್ ವಾಯ್ ಅಂತ, ಅವಳು ಆಂಬುಲೆನ್ಸ್, ಅವಳು ಮಾತ್ರ ನನಗಿರಲಿ. ನಗುತ್ತಾ ಬರುವವಳು ನಿಮಗೆ ಬೇಕು, ಮಂತ್ರಿಯವರಿಗೆ. ಅದರ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಏನು ಈಗ ನಿನಗೂ ಬೇಕಾ? ಆಲಂಬಿಸ ಮಂತ್ರಿಗಳಿಗೆ ಇರಲಿ, ಆದರೆ ಒಡೆಯ ಅದು ನಿಮಗೆ ಇರಲಿ. ಆಯ್ತಾಯ್ತು, ವ್ಯವಸ್ಥೆ ಮಾಡ್ತೇನೆ. ನನಗೆ ಮಾತ್ರ ಘೃತಾಚಿಯನ್ನು ಕೊಡಿ ಒಡೆಯ. ಏನಂತೆ? ಅವನಿಗೆ ಇಟಚಿರಲಿ. ಹೌದೇ? ನಿನಗೆ ಅದರ ವ್ಯವಸ್ಥೆ ಮಾಡಿಕೊಡ್ತೇನೆ.
ಆಯ್ತಾ? ದೇವ, ಏನು? ನನ್ನದು ಒಂದು ಬೇಡಿಕೆ. ಈಗ ನಿಮಗೂ ಒಂದು ಬೇಡಿಕೆ ಉಂಟಾ? ನನ್ನದು ಒಂದು ಬೇಡಿಕೆ. ಏನು ನಿಮಗೂ ಹುಡುಗಿ ಬೇಕಾ? ಆಣಿ ಹುಡುಗಿಯರ ಸವಾಸಕ್ಕೆ ನಮ್ಮಲ್ಲಿ ಒಬ್ಬ ಕೆಟ್ಟವ ಇದ್ದಾನೆ. ಇರಬಹುದು. ದೇವ, ಏನು? ಸದ್ಯದಲ್ಲಿ ಭೂಲೋಕದಲ್ಲಿ ಒಂದು ಮಂತ್ರಿ ಪದವಿ ಖಾಲಿ ಆಗ್ತದೆ. ಹೌದೇ? ಆ ಮಂತ್ರಿ ಪದವಿ ಒಂದು ನನಗೆ ಬೇಕು. ಈಗ ಅದು ಸುದ್ದಿ ನಿಮಗೆ ಬಂತ? ಇನ್ನು ಕೆಲವೇ ದಿವಸದಲ್ಲಿ ಮಂತ್ರಿ ಪದವಿ ಹೋಗ್ತದೆ. ಈ ಮಂತ್ರಿವರಿಯರೇ, ಪ್ರಭು, ನಿಮ್ಮ ಪದವಿಯ ಮೇಲೆ ಕಣ್ಣಿಟ್ಟಿದ್ದಾನೆ. ನಾನು ಇಲ್ಲದ ಹೊತ್ತಲ್ಲಿ ಎಲ್ಲರೂ ಕರವಸ್ತ್ರವನ್ನು ಹಿಡಿದು ಕಾಯುವವರೇ ಇರುವುದು. ಹೌದು, ಚಿಂತಿಸಬೇಡಿ. ಇನ್ನು ಭೂಲೋಕದಲ್ಲಿ ಒಂದು ಮಂತ್ರಿ ಪದವಿ ಖಾಲಿಯಾಗುವ ಲಕ್ಷಣ ಇದೆ. ಆದಷ್ಟು ಬೇಗ ಅದು ಸಿದ್ಧವಾಗಿದೆ. ತಕ್ಷಣ ನಿಮಗೆ ಮಾಡಿ ವ್ಯವಸ್ಥೆ ಮಾಡಿಕೊಳ್ಳಿ. ಪ್ರಭು, ಅಷ್ಟು ಮಾತ್ರವಲ್ಲ, ನಮ್ಮ ಈ ಸುರಲೋಕದಲ್ಲಿ ಸುರಪಾನ ವ್ಯವಸ್ಥೆ ಉಂಟಂತೆ ಇಲ್ಲಿ. ಹೌದು, ಸುರೇಂದ್ರನ ಸುರಪಾನ. ಹೌದು. ಕುಡಿಯುವುದು, ತಿನ್ನುವುದು, ಮಲಗುವುದು. ಇನ್ನು ಮುಂದೆ ಎಲ್ಲರಿಗೂ ಉಚಿತವಾಗಿ ಸುರೇಂದ್ರನ ಸುರಪಾನ. ತಿನ್ನುವುದು, ಕುಡಿಯುವುದು, ಮಲಗುವುದು. ಇದು ಏನು? ಈಗ ನಿಮಗೂ ದಿನ ಒಂದೊಂದು ಬೇಕಾ? ಅವಳಿಗೆ ಸ್ವಲ್ಪ ಸ್ವಲ್ಪ ತೆಗೆಯುವ ಅಭ್ಯಾಸ ಉಂಟು. ನಿದ್ರೆ ಬರುದಿಲ್ಲ? ಇಲ್ಲ. ನೀವು ಹೆದರಬೇಡಿ, ನಿಮಗೆ ದಿನ ಒಂದೊಂದಲ್ಲ, ಅಥವಾ ಬೆಣ್ಣಿಗೆ 4 ಕೊಡ್ತೇನೆ. ಮತ್ತೆ ಪ್ರಭು, ಅಷ್ಟು ಮಾತ್ರವಲ್ಲ, ಏನು? ನಮ್ಮ ಜನರಿಗೆ ಮೇಲಿನಿಂದ ಕೆಳಕ್ಕೆ, ಕೆಳಗಿಂದ ಮೇಲೆ ಹೋಗುವಂತ ಪುಷ್ಪಕ್ಕನ ವಿಮಾನ ಬೇಕು. ಎಂತದು ಮಂತ್ರಿಯರೇ? ಪುಷ್ಪಕ್ಕ ನಿಮ್ಮ ಅತ್ತೆ ಅಲ್ವೇ? ಅವರು ಪಾಪ ಅಲ್ಲಿ ಕೂತ್ಕೊಂಡಿರ್ಬಹುದು ಅತ್ತೆ. ಸುಮ್ಮನೆ ಪುಷ್ಪಕ್ಕನ ಸುದ್ದಿ ಯಾಕೆ ಮಾತಾಡ್ತೀರಿ ನೀವು? ಈಗ ಅಲ್ಲಿವರೆಗೆ ಬಂದಿರಾ ನೀವು? ಈಗ ವಿಷಯ ಏನಂದ್ರೆ, ಆಯ್ತು, ಈಗ ಪುಷ್ಪಕ ವಿಮಾನ. ಪುಷ್ಪಕ ವಿಮಾನ ಅದೇ. ಮಂತ್ರಿಯವರು ಸ್ವಲ್ಪ ಜಾರಿಕೊಳ್ತಾರೆ ಅಷ್ಟೇ, ಸ್ವಲ್ಪ ತಪ್ಪು ಮಾಡ್ತಾರೆ ಹೊರತು ಒಳ್ಳೆ ಯೋಜನೆಗಳಿದೆ ಮಂತ್ರಿಯವರು ನಮ್ಮಲ್ಲಿ ಇದೆ. ಹಾಗಾಗಿ ಇನ್ನು 3 ಲೋಕ ಗೆದ್ದುಕೊಂಡಿದ್ದೇವೆ. ಪಾತಾಳ, ಭೂಲೋಕ, ಸ್ವರ್ಗ. 3 ಲೋಕದಲ್ಲಿ ನಾವು ಹೋಗಿ ಬರ್ಲಿಕ್ಕೆ ನಮಗೆ ಪುಷ್ಪಕ ವಿಮಾನದ ಅಗತ್ಯತೆ ಇದೆ. ಇನ್ನು ಎಲ್ಲರಿಗೂ ಪುಷ್ಪಕ ವಿಮಾನದ ಉಚಿತ ವ್ಯವಸ್ಥೆ. ಏನು ನಿಮ್ಮದೇನು ಬೇಡಿಕೆ ಉಂಟಾ? ಹಾಗೆ ಒಡೆಯ, ಮಾವನ ಮನೆಯಿಂದ ಅತ್ತೆಯ ಮನೆ, ಅತ್ತೆಯ ಮನೆಯಿಂದ ಮಾವನ ಮನೆಗೆ, ಅಮ್ಮನ ಮನೆಯಿಂದ ಗಂಡನ ಮನೆಗೆ, ಗಂಡನ ಮನೆಯಿಂದ ಅಮ್ಮನ ಮನೆಗೆ, ಮನೆಯಿಂದ ಮಾರುಕಟ್ಟೆಗೆ, ಮಾರುಕಟ್ಟೆಯಿಂದ ಮನೆಗೆ. ಇದು ಎಲ್ಲಿಯೋ ಭೂಲೋಕದಲ್ಲಿ ಕೇಳಿದ ಹಾಗೆ ಒಡೆಯ, ಇದು ನಮ್ಮ ಅಧಿಕಾರದಲ್ಲಿ ಒಡೆಯ. ಎಲ್ಲ ಉಚಿತ ಆಗ್ಬೇಕು. ಹಾಗಾಗಿ ನೀವು ಇನ್ನು ಮಾರುಕಟ್ಟೆಯಿಂದ ಅತ್ತೆ ಮನೆಯಿಂದ ಮಾವನ ಮನೆಗೆ ಹೋಗೋದು ಬೇಡ. ನೀವು ಮಾರುಕಟ್ಟೆಯಿಂದ ಕೋಳಿಯನ್ನು ಕೊಂಡೋಗಿ. ಆದರೆ ಒಡೆಯ, ಕೋಳಿ ಬೇಕಾದರೆ ನನಗೆ ಇರಲಿ, ಆದರೆ ಆ ಅಗರಬತ್ತಿ ಒಂದು ನಿಮಗೆ ಇರಲಿ ಒಡೆಯ. ಅಗರಬತ್ತಿ ನಿಮಗೂ ಇರಲಿ, ನಮಗೂ ಇರಲಿ, ಎಲ್ಲರಿಗೂ ಒಂದು ಕಾಲಕ್ಕೆ ಬೇಕೇ ಬೇಕು ಅಗರಬತ್ತಿ. ಹಾಗಾಗಿ ಎಲ್ಲವೂ ಒಳ್ಳೆಯದಕ್ಕೆ ಚಿಂತಿಸಬೇಡಿ. ಇನ್ನು ಹೆಚ್ಚು ಸಮಯ ಪ್ರಭು, ಅಷ್ಟು ಮಾತ್ರವಲ್ಲ, ಇನ್ನು ಕೆಲವು ಯೋಜನೆಗಳಿದೆ. ಅದು ಇರ್ಲಿ, ಮತ್ತೆ ಮಾಡೋಣ. ಇನ್ನು ಎಲ್ಲವೂ ದೇವೇಂದ್ರನ ಸಂಪತ್ತು ಲೂಟಿ ಮಾಡಬೇಕು. ಎಲ್ಲವೂ ಉಚಿತ ಕೊಡುವ ಮುಖಾಂತರ ಎಲ್ಲವೂ ಭಂಡಾರ ಬರಿದು ಮಾಡಿ ಬಿಡ್ತೇವೆ. ದುಷ್ಟನಾದ ಶತ್ರು ಪ್ರಸೋದನನ ಕೈಯಲ್ಲಿ ಸೋಲುಂಡಿದ್ದೇವೆ. ನಮ್ಮದಾದ ಸ್ವರ್ಗವನ್ನು ಕಳೆದುಕೊಂಡಿದ್ದೇವೆ. ನಮ್ಮೆಲ್ಲ ಸಂಪತ್ತನ್ನು ಲೂಟಿ ಮಾಡಿದ್ದಾರೆ. ಏನು ಮಾಡೋಣ ಹೇಳಿ? ಆ ಬ್ರಹ್ಮನೇ ಬರೆದನೋ ಏನೋ. ಯಾರಿದ್ದಾರೆ ನಮ್ಮನ್ನು ಈ ಕಷ್ಟದಿಂದ ಕಾಪಾಡುವವರು? ಯಾರಿದ್ದಾರೆ ಎಂದು ಚಿಂತಿಸುವುದು ಯಾಕೆ? ಇದ್ದಾನಲ್ಲ ನಮ್ಮೆಲ್ಲರನ್ನು ಪಡೆಯುವ ಶರಣಾಗತ ವತ್ಸಲನಾದ ಕ್ಷೀರವಾರಿದಿಶಯನ ಶ್ರೀಮನ್ನಾರಾಯಣ. ಆತನ ಬಳಿಗೆ ಹೋಗಿ ಆತನಲ್ಲಿ ನಮ್ಮ ಕಷ್ಟವನ್ನು ಹೇಳಿಕೊಂಡರೆ ಏನಾದರೂ ಒಂದು ಉಪಾಯವನ್ನು ಸೂಚಿಸಿಯಾನು. ತೆರಳೋಣ ವೈಕುಂಠಕ್ಕೆ.
ಭೂಮಿಯಲ್ಲಿ ಸಂಚರಿಸುವಂತಹ ಪ್ರತಿಯೊಂದು ಜೀವಿಗೂ ಕೂಡ ಪೂರ್ವ ಜನ್ಮ ಎನ್ನುವಂತಹದ್ದು ಇರುತ್ತದೆ ಅಂತ ನಿಜ. ಅದನ್ನದು ಊಹಿಸುತ್ತದೆ. ತನ್ನ ಪೂರ್ವ ಜನ್ಮದ ಸುಕೃತದ ಫಲವಾಗಿ ನಾನು ಈ ಬದುಕಿನಲ್ಲಿ ಅನುಭವಿಸುತ್ತಾ ಇದ್ದೇನೆ, ಅಥವಾ ಯಾವ ಜನ್ಮದ ಪಾಪಕರ್ಮವೋ ಅಂತ ಅದು ಭಾವಿಸುತ್ತದೆಯಂತೆ. ನಮ್ಮ ಹುಟ್ಟು ಹಾಗಲ್ಲ. ಮತ್ತೆ ನಮ್ಮ ಹುಟ್ಟಿನ ಹಿನ್ನೆಲೆ ಏನು ಎನ್ನುವುದು ಗೊತ್ತಿಲ್ಲ. ಹುಟ್ಟಿದಾರಭ್ಯ ಇಷ್ಟರವರೆಗೆ ನಮಗಿರುವ ಹೊಣೆಗಾರಿಕೆ ಏನು ಎನ್ನುವುದನ್ನೇ ಲಕ್ಷ್ಯವಾಗಿರಿಸಿಕೊಂಡು ಈ ಲೋಕದ ಪಾಲನೆಗೆ ತೊಡಗಿದವರು ನಾವು. ನಿಜ. ತ್ರಿಮೂರ್ತಿಗಳಲ್ಲಿ ಒಬ್ಬನೆನಿಸಿಕೊಂಡವನು ನಾನು. ಆದಿಮಾಯಿಯ ಅನುಗ್ರಹದಿಂದಲಾಗಿ ಈ ಕಾಯವು, ಈ ಹೊಣೆಗಾರಿಕೆಯು ನನ್ನ ಪಾಲಿಗೆ ಒದಗಿ ಬಂತು. ಹಾಗಾಗಿ ಕರ್ಮಭೂಮಿಯಲ್ಲಿರುವ ಎಲ್ಲಾ ಜೀವಿಗಳಿಗೂ ಕೂಡ ಅತಿಶಯವಾದಂತಹ ವ್ಯಕ್ತಿತ್ವವು ಕಾಯವೂ ನಮಗಿರುವಂಥದ್ದೇ ಸಹಜ. ಹಾಗಂದು ನೋಡಿದ್ರೆ ಕರ್ಮಭೂಮಿಯಲ್ಲಿರುವವರೇನು ಸದಾ ಕಾಲವೂ ಕೂಡ ತಮ್ಮ ಧರ್ಮಾತ್ಮರಾಗಿಯೇ ಬದುಕುತ್ತಾರೆ ಎನ್ನುವ ಹಾಗೆ ಊಹಿಸುವುದಕ್ಕಾಗುವುದಿಲ್ಲ. ಅಹಂಕಾರ ತಲೆಗೆ ಮದ ಅಡರಿದಾಗ ವರ್ತಿಸುವ ಬಗೆಯು ಮತ್ತು ತನ್ನಿಂದ ಮುಂದೇನು ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ ಎನ್ನುವಂತಹ ಅಸಹಾಯಕ ಭಾವವನ್ನು ಹೊಂದಿದಾಗ ಶರಣಾಗತಿಯ ಭಾವವು, ಈ ರೀತಿಯ ವೈವಿಧ್ಯಗಳು ಅವರಲ್ಲಿ ಕಾಣುವುದಕ್ಕೆ ಸಾಧ್ಯ. ಅದಾವುದೂ ಭಾವ ಇಲ್ಲದೆ ತಟಸ್ಥವಾಗಿದ್ದುಕೊಂಡು ಲೋಕದ ಸುಕ್ಷೇಮವನ್ನು ಕಾಪಿಟ್ಟುಕೊಳ್ಳುವವರು ನಾವಾದುದರಿಂದ ಕರ್ಮಭೂಮಿಯ ಜೀವಿಗಳಿಗಿಂತ ನಾವು ಭಿನ್ನರಾಗಿ ಕಾಣಿಸಿಕೊಂಡವರು. ಹಾಗಂದುಕೊಂಡು ಇಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಭಾವಿಸಿದ್ರೆ ಗೊತ್ತಿಲ್ಲ, ಮುಂದೊಂದು ದಿವಸ ನಮ್ಮಲ್ಲೇ ಯಾರಾದ್ರೂ ಅಹಂಕಾರದಿಂದ ಮೆರೆದಾರು. ಆದರೆ ಅದೆಲ್ಲವನ್ನು ನಿಗ್ರಹಿಸುವ ಹೊಣೆಗಾರಿಕೆ ನಮಗಿರುತ್ತದೆ ಅಲ್ವೇ? ಎಂದಿನಂತೆ ಇಂದು ಈ ವೈಕುಂಠದ ಮೂಲಗ ಕುಂಟ ಅಂತ ಹೇಳಿದ್ರೆ ದುರಿತ, ದುರಿತಗಳೇ ಇಲ್ಲದಿರುವಂಥದ್ದು ವಿಧಿತ ಕುಂಟ ವೈಕುಂಠ. ಹಾಗಾಗಿ ಈ ವೈಕುಂಠಕ್ಕೆ ಎಲ್ಲರೂ ಕೂಡ ತಮ್ಮ ದುಃಖವನ್ನು ತೋಡಿಕೊಳ್ಳುವುದಕ್ಕೆ ಬರುವವರಿದ್ದಾರೆ. ಅವರ ದುಃಖವನ್ನು ದೂರೀಕರಿಸಿ ಈ ವೈಕುಂಠದ ಅಧಿದೇವತೆಯಾಗಿ ಕಾಣಿಸಿಕೊಂಡವ, ನನ್ನ ವಕ್ಷಸ್ಥಳದಲ್ಲೇ ಸ್ಥಾನವನ್ನು ಪಡೆದಂತಹ ನೀನು ಶ್ರೀಲಕ್ಷ್ಮಿ. ಆದರ್ಶ ದಾಂಪತ್ಯ ನಮ್ಮದು. ಲೋಕದಲ್ಲೆಲ್ಲರೂ ಬೆಟ್ಟು ಮಾಡಿ ತೋರಿಸುತ್ತಾರಂತೆ, ಇದ್ದರೆ ನಾರಾಯಣ ಶ್ರೀಲಕ್ಷ್ಮಿಯರ ಹಾಗಿರಬೇಕು ಅಂತ. ಹಾಗೆ ಕಾಣಿಸಿಕೊಳ್ಳುವ ದಾಂಪತ್ಯ ಏನು ಮಾತಾಡುದು But
ನಾನು ಅದೇ ನೋಡುವುದು, ಮಾತಾಡುವುದಕ್ಕೆ ನೀನೇನೋ ಕಾತರಿಸಿದ ಹಾಗೆ ಕಂಡು. ಅದನ್ನು ಹೇಳುವುದಕ್ಕೆ ಉದ್ಯುಕ್ತರಾಗಿದ್ದೇನೆ ಆಗಲಿ ಎಂಬುದನ್ನು ತಿಳಿದುಕೊಂಡಿರಲ್ಲ. ಹೌದು ಪ್ರಪಂಚದಲ್ಲಿರುವಂತಹ ಸತಿಪತಿಯರ ಹಾ. ಅನ್ಯೋನ್ಯತೆ ಪ್ರಾರಂಭವಾಗಿದೆ ಇಲ್ಲಿ. ಹೌದೌದು. ಗಂಡನ ಮನದ ಮಾತನ್ನು ಹೆಂಡತಿ, ಹಾ. ಹೆಂಡತಿಯ ಮನದ ಮಾತನ್ನು ಗಂಡ, ಹಾ. ಇಬ್ಬರೂ ಕೂಡ ಹಾ. ಮುಂಚಿತವಾಗಿಯೇ ಅರ್ಥ ಮಾಡಿಕೊಂಡರೆ ಹೌದು. ಮತ್ತೆ ಆ ಸಂಸಾರದಲ್ಲಿ ಹಾ. ಯಾವುದೇ ರೀತಿಯ ಕ್ಲೇಶ ಬರುವುದಿಲ್ಲ. ಹೌದೌದು. ಹಾಗಾಗಿ ನಮ್ಮ ಲೋಕದಲ್ಲಿ ಈ ಸಮಸ್ಯೆ ಇಲ್ಲ ಅಲ್ವಾ? ಇನ್ನು ಕೆಲವು ಕಡೆಗಳಲ್ಲಿ ಇರ್ತದೆ. ಹೆಂಡತಿ ಮಾತಾಡ್ತಾಳೆ ಅಂತ ಗೊತ್ತಿದ್ರು ಗಂಡ ಗೊತ್ತಿಲ್ಲದ ಹಾಗೆ ಸುಮ್ಮನೆ ಇರ್ತಾರೆ. ಹೌದು ಹೌದು. ಮನೆಯ ಮತ್ತೆ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಮನೆಯಲ್ಲಿ ಹೆಂಡತಿ ಅಧೀನರಾಗಿ ಮಾತನಾಡುವುದಕ್ಕೆ ಯಾವ ಗಂಡತಿರು ಹೋಗುವುದಿಲ್ಲ. ಹೌದು. ಅದರ ಪರಿಣಾಮ ಏನು ಗೊತ್ತೇ? ಹಾ. ಮನೆಯಿಂದ ಹೊರಗೆ ಹೋದಾಗ ಹಾ. ಒಂದು 10 ಜನ ಸೇರಿದಾಗ ಹಾ. ಕೆಲವು ಗಂಡಸರಿಗೆ ಅಭ್ಯಾಸ ಉಂಟು. ಹೌದು. ಬೇಕಾದಷ್ಟು ಮಾತಾಡ್ತಾರೆ. ಹಾ. ಯಾಕೆ ಮಾತಾಡ್ತಾರೆ? ಹಾ. ಮನೆಯಲ್ಲಿ ಅವಕಾಶ ಇಲ್ಲ ಅವರಿಗೆ. ಹಾ. ಹೌದು. ಮತ್ತೆ ಹೆಂಡತಿಯರು ಕೂಡ ಹಾಗೆ ಗಂಡವೇ ಮಾತಾಡಿಸಬೇಕು ಅಂತ ಕಾಯುವ ಹೆಂಡತಿಯರು ಬಿಟ್ರೆ ಹಾ. ಮತ್ತೆ ಹೆಂಡತಿಯು ಕೂಡ ಮುಂದೆ ಹೋಗಿ ಮಾತಾಡುದು ಕಡಿಮೆ ಭೂಲೋಕದಲ್ಲಿ. ಹೌದು ಹೌದು ಹೌದು. ನಮ್ಮಲ್ಲಿ ಹಾಗಿದೆ ಅಂತ. ನಮ್ಮಲ್ಲಿ ಹಾಗಿಲ್ಲ. ಹಾಗೆಂದು ಹಾ. ಈ ಹೊತ್ತಿನಲ್ಲಿ ಹಾ. ನಿಮ್ಮದಾದಂತಹ ವಿಶೇಷತೆಯನ್ನ ಹಾ. ನಾನು ತಿಳಿದುಕೊಂಡದ್ದು ಹಾ. ಸ್ವಾಮಿ, ಏನು? ಆ 3 ಲೋಕದ ಹಾ. ಅಧ್ಯಕ್ಷರಾದಂತಹ ದೇವೇಂದ್ರ, ಹಾ. ಆ ದೇವೇಂದ್ರಾದಿ ಸುರಪರು, ಹಾ. ಸುರರು, ಹಾ. ಅವರೆಲ್ಲರೂ ಕೂಡ ಹಾ. ಲೋಕದಲ್ಲಿ ಗೀರ್ವಾಣರೆಂಬುದಾಗಿ ಹೆಸರನ್ನು ಪಡೆದಿದ್ದಾರೆ. ಹೌದು. ಯಾಕೆ? ಯಾಕೆ? ಅವರದ್ದಾದಂತಹ ವಾಣಿ, ಹಾ. ಬಾಣ ಅಂತ ಹೇಳಿದ್ರೆ ಹಾ. ಬಾಣ, ಹೌದು. ಗೀರ್ವಾಣ ಅಂದ್ರೆ ಮಾತನ್ನೇ ಬಾಣದ ರೂಪದಲ್ಲಿ ಅವರು ಪ್ರಯೋಗಿಸುವವರು. ಹಾ. ಅವರು ಒಮ್ಮೆ ಮಾತು ಆಡಿದ್ರು ಅಂತ ಆಯ್ತು, ಹಾ. ಮತ್ತೆ ಅದಕ್ಕೆ ಯಾವುದೇ ಚ್ಯುತಿ ಇಲ್ಲ, ಕೊನೆ ಇಲ್ಲ. ಹೌದು. ಅಂತಹ ಗೀರ್ವಾಣರೇ ಹಾ. ನಿಮ್ಮನ್ನು ಹೊಗಳುತ್ತಾರೆ, ನಿಮ್ಮನ್ನು ಅನುದಿನ ಸ್ತುತಿಸುತ್ತಾರೆ ಅಂತ ಹೇಳಿದ್ರೆ ಹಾ. ನಿಮ್ಮ ವಿಶೇಷತೆ ಏನು ಹೇಳಿ? ನನ್ನ ಮೇಲೆ ಅವರಿಗೊಂದು ಭಕ್ತಿ ಪ್ರೀತಿ ಅಲ್ವೇ? ಹೌದು. ಹಾಗಿರುವಾಗ ಹಾ. ಇಂತಹ ಲೋಕಪ್ರಿಯನಾದಂತಹ ಗಂಡನನ್ನು ಹಾ. ಪ್ರಿಯನನ್ನಾಗಿ ಪಡೆದಂತಹ ನಾನೇ ಧನ್ಯಳು ಅಂತ ಹೇಳುವುದಕ್ಕಾಗುವುದಿಲ್ಲವೇ? ಅಂದ್ರೆ ನೀನು ಕೂಡ ಪೀಠಿಗೆ ಹಾಕುವುದಕ್ಕೆ ಹೊರಟದ್ದು ಅಷ್ಟೇ. ಹಾ. ಪೀಠಿಕೆ ಇದಾದ್ರೂ ಕೂಡ ಹಾ. ವಿಷಯ ಇನ್ನು ಮುಂದೆ ಉಂಟು. ಯಾವುದು? ನೀವು ಮಾಡಿದಂತಹ ಒಂದೊಂದು ಘನ ಕಾರ್ಯಗಳು ಯಾವುದೇ
ವಿಶೇಷ ಆತನ ಸಾವಿರ ನಾಲಿಗೆಯೂ ಕೂಡ ಕಡಿಮೆ ಅಂತ ಎಣಿಸಬೇಕು. ಹಾಗೆ ಯಾಕಂದ್ರೆ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ, ದುಷ್ಟ ಸಂಹಾರಿ ಎನಿಸಿಕೊಂಡು ಶಿಷ್ಟರ ಪರಿಪಾಲಕ ಎಂಬಂತಹ ನೆಗತೆಯನ್ನು ಪಡೆದುಕೊಂಡು ದುಷ್ಟರು ಎಲ್ಲಿ ಮೇಲೆ ಮೀರುತ್ತಾರೋ ಅವರನ್ನು ತಡೆಯುವುದಕ್ಕಾಗಿ ಭಕ್ತರನ್ನು ಪಡೆಯುವುದಕ್ಕಾಗಿ ಅನೇಕ ಅವತಾರಗಳನ್ನು ಮಾಡಿದವರು ನೀವು. ತಮಾಸುರನನ್ನು ಕೊಲ್ಲುವುದಕ್ಕೆ ಮತ್ಸ್ಯಾವತಾರ, ಮಂದರಗಿರಿಯನ್ನು ಮೇಲೆತ್ತುವುದಕ್ಕೆ ಕೂರ್ಮಾವತಾರ, ಹಿರಣ್ಯಾಕ್ಷನನ್ನು ವಧಿಸುವುದಕ್ಕಾಗಿ ಕ್ರೋಢಾವತಾರ, ವರಾಹಾವತಾರ, ದುಷ್ಟನಾದಂತಹ ಹಿರಣ್ಯಕಶಿಪುವನ್ನು ಸೀಳುವುದಕ್ಕಾಗಿ ನರಸಿಂಹನ ಅವತಾರವನ್ನು ಮಾಡಿದವರು. ಅಷ್ಟು ಮಾತ್ರವೇ ಅಲ್ಲ, ಒಂದು ಕಾಲದಲ್ಲಿ ಮದಾಂಧನಾಗಿ ಬೆರೆಯುತ್ತಾ ಇದ್ದಂತಹ ಬಲಿ ಚಕ್ರವರ್ತಿ ಆತನ ಮದೋನ್ಮತ್ತನೆ ಇಳಿಸುವುದಕ್ಕಾಗಿ ಪಾತಾಳಕ್ಕೆ ಆತನನ್ನು ತಳ್ಳುವುದಕ್ಕಾಗಿ ಬಾಲವಾಮನನಾಗಿ ವಟು ವಾಮನನಾಗಿ ಲೋಕದಲ್ಲಿ ಕಾಣಿಸಿಕೊಂಡವರು. ಹೀಗೆ ನಿಮ್ಮದಾದಂತಹ ವಿಚಾರವನ್ನು ಹೇಳ್ತಾ ಇದ್ರೆ ಅದೆಷ್ಟೋ ಇದೆ. ಆದ್ರೆ ಆ ಎಲ್ಲ ರೂಪಗಳಲ್ಲಿ ದುಷ್ಟರನ್ನು ಸಂಹರಿಸುವುದಕ್ಕೆ ಸಿಟ್ಟಿನಲ್ಲಿ ಹೋಗ್ತೀರಿ. ಆದ್ರೆ ಈಗ ಹಾಗಲ್ಲ. ನನ್ನದ್ರಿರುವಾಗ ಕುಂದ ಕುಟ್ಮನರದನ ಅವರೆಲ್ಲ ದುಷ್ಟರು, ನೀನು ದುಷ್ಟೇ, ನಿನ್ನ ಮುಂದೆ ಕೋಪ ತೋರಿಸಿಕೊಳ್ಳಿ ಹಾಗಿಲ್ಲ. ಆದ್ರೆ ಸದಾ ಹಸನ್ಮುಖಿಯಾಗಿ ನಗುವನ್ನು ಬೀರುತ್ತಾ ಇರುವಂತಹ ನಿಮ್ಮನ್ನು ಎಷ್ಟು ಹೊಗಳಿದ್ರು ಕೂಡ ಸಾಲದು ಸ್ವಾಮಿ. ಹೌದೇ, ಸ್ಮಿತವದನರಾಗಿದ್ದಾಗಲೇ ನಮಗೆ ಎದುರಾಗಿ ಅಭಿಮುಖವಾಗಿ ನಿಂತವರಿಗೆ ನಾವು ಆತ್ಮೀಯರೆನಿಸಿಕೊಳ್ಳುವ. ನಿನ್ನ ಜೊತೆಗೆ ನಾನು ಯಾವತ್ತು ಕ್ರೋಧದಿಂದಲೇ ವರ್ತಿಸಿದೆ ಅಂತಾದ್ರೆ ನಮ್ಮ ದಾಂಪತ್ಯ ಆದ್ರೂ ಸರಿ ಹೋಗುವುದಕ್ಕಿದೆ. ಹಾಗಾಗಿ ಸತಿಪತಿಯರಿದನ್ನು ಅನುಸರಿಸಬೇಕು ಅಂತ ಹೇಳೋದು. ಇನ್ನು ನಾನು ಕೋಪವನ್ನು ತೋರಿದ್ದಲ್ಲಿ ಯಾರು ಲೋಕಕ್ಕೆ ಅಹಿತವನ್ನು ಒದಗಿಸಿದ್ದಾರೋ ಅವರ ಮುಂದೆ ಅವರನ್ನು ವಧಿಸುವುದಕ್ಕಾಗಿ ನಾನು ಕೋಪವನ್ನು ತೋರಿಸಿದ್ದೇನೆ ಹೊರತು ಬೇರೆ ಏನು ಅಲ್ಲ. ನೀನು ನನ್ನ ಮೇಲಿನ ಅಭಿಮಾನವೋ ಪ್ರೀತಿಯಿಂದಲೋ ನೀನೇನೋ ಹೊಗಳ್ತಾ ಇದ್ದೆ. ಈ ಹೊಗಳಿಕೆ ಎನ್ನುವಂಥದ್ದು ನನಗೆ
ಈ ದುಃಖವಾಗಲಿ ಅಥವಾ ಸಂತೋಷವಾಗಲಿ ಇದನ್ನು ಸಮಾನವಾಗಿ ಸ್ವೀಕರಿಸುವಂತಹ ನಾನು. ಹೌದು. ಯಾರೇ ಹೊಗಳಿದ್ರು ಕೂಡ ನಾನು ಅಷ್ಟೇ ನಿರ್ಲಿಪ್ತನಾಗಿ ಅದನ್ನು ಸಹಿಸಿಕೊಡ್ತೇನೆ. ಈ ಹೆಂಡತಿಯಾದಂತಹ ನೀನು ಹೊಗಳ್ತಾ ಇರುವಾಗ ಅದು ಯಾವತ್ತೂ ಹೊಗಳುವುದಿಲ್ಲ. ಇವತ್ತಿನ ದಿವಸ ವಿಶೇಷ. ಹೌದು. ಹಾಗಾಗಿ ನಾನು ಸಂತುಷ್ಟನಾಗಿದ್ದೆ. ಏನೇ ಏನೇ ಸತ್ಯ ಸ್ವರೂಪಿಯು ನಿತ್ಯ ಸ್ವರೂಪಿಯಾದಂತಹ ಶ್ರೀಹರಿಯ ಕರದಲ್ಲಿರುವಂತಹ ಆ ಸುದರ್ಶನೇ ನಾನು. ಯಾಕಾಗಿ ಈ ರೂಪವನ್ನು ತಾಳಿದ್ದೇನೆ ಎಂಬ ಜಿಜ್ಞಾಸೆ ಮೂಡಬಹುದು. ಅಬ್ಬಾ, ಎಂಥ ಹೊಗಳಿಕೆ, ಎಂಥ ಹೊಗಳಿಕೆ! ಗಂಡ ಹೆಂಡತಿಯನ್ನು ಹೊಗಳುವುದೇನು, ಹೆಂಡತಿ ಗಂಡ ಹೆಂಡತಿಯನ್ನು ಹೊಗಳುವುದೇನು, ಗಂಡ ಹೆಂಡತಿಯನ್ನು ಹೊಗಳುವುದೇನು? ಲಕ್ಷ್ಮೀದೇವಿ ಆಡಿದಂತಹ ಮಾತುಗಳಿಂದ ನನ್ನ ಸಹನೆ ಕಣ್ಣೊಡೆದು ಶ್ರೀಹರಿಯ ಕರೆಯದಿಂದ ಕೆಳಗೆ ಜಾರಿದ್ದೇನೆ. ಬಂದಂಥ ವಿಷಯವನ್ನು ತಾಯಿಗೆ ತಿಳಿಸಬೇಕಲ್ಲ, ಅದಕ್ಕಾಗಿ ತಾಯಿಯ ಬಳಿಯೇ ತೆರಳುತ್ತೇನೆ. ಮನ್ನಿಸಿಕೊಂಡಿದ್ದೇನೆ ತಾಯಿ. ಒಳ್ಳೇದಾಗಿ. ಸುದರ್ಶನ, ಏನು ಇದು ಇವತ್ತು ಹೊಸ ಕ್ರಮ? ಏನಮ್ಮ? ಯಾವತ್ತೂ ಕೂಡ ವಂದಿಸೋದಿದ್ರೆ ದೇವರಿಗೆ ಮೊದಲು ವಂದಿಸಿ ನಂತರ ದೇವಿಗೆ, ತಂದೆಗೆ ವಂದಿಸಿದ ನಂತರ ತಾಯಿಗೆ ನಮಸ್ಕಾರ. ಆದ್ರೆ ಇವತ್ತು ಹಾಗಲ್ವಲ್ಲ, ಮೊದಲಾಗಿ ಬಂದು ನನಗೇ ನಮಸ್ಕಾರ ಮಾಡ್ತಾ ಇದ್ದೆ. ಹೀಗಾಗಿರ್ಬೋದು, ಕಲಿಸಿಕೊಟ್ಟವರು ಸರಿ ಕಲಿಸಿಕೊಡ್ಲಿಲ್ವ ಇವತ್ತು? ನನ್ನದೊಂದು ವಿಷಯ ಉಂಟಮ್ಮ. ನನಗೆ ಯಾರ ಜೊತೆ ಕೆಲಸ ಇದೆಯೋ ಅವರಿಗೆ ಮಾತ್ರ ನಮಸ್ಕಾರ ಕೊಟ್ಟು ಅಭ್ಯಾಸ. ಕೆಲಸ ಇದ್ರೆ ನಮಸ್ಕಾರ. ಹೌದು, ಇಲ್ಲದಿದ್ರೆ ಮುಖ ನೋಡ್ಲಿಕ್ಕಿಲ್ಲ. ಇಲ್ಲ. ಅದು ಅಲ್ಲದೆ 3 ಲೋಕಗಳಲ್ಲಿಯೂ ನಿನ್ನನ್ನು ಏನೆಂದು ಕರೆಯುತ್ತಾರೆ ಹೇಳು? ಏನ್ ಹೇಳ್ತಾರೆ? ಲಕ್ಷ್ಮೀನಾರಾಯಣ. ನಮ್ಮನ್ನು ಕರೆಯುವುದು ಹಾಗೆ, ಲಕ್ಷ್ಮೀನಾರಾಯಣರು. ಹೌದೇ? ಯಾರಾದ್ರೂ ನಾರಾಯಣ ಲಕ್ಷ್ಮಿ ಅಂತ ಕರೀತಾರ? ಕರಿಬಹುದು, ಕರಿಬಾರದು ಅಂತೇನಿಲ್ಲ. ಏನಿಲ್ಲ, ಹಾಗೇನಿಲ್ಲ. ರೂಢಿಯಾಗಿ ಬಿಟ್ಟಿದೆ ಲಕ್ಷ್ಮೀನಾರಾಯಣ ಅಂತ ಹೇಳುದು. ಅಲ್ಲಿಯೂ ಲಕ್ಷ್ಮಿ ನಿಮ್ಮ ಹೆಸರೇ ಮೊದಲಿರುವುದಲ್ಲ? ಅದು ಹೌದು. ಅದಕ್ಕಾಗಿ ನಿಮಗೆ ವಂದಿಸ್ತಾ ಇದ್ದೇನೆ. ಮೊದಲ ನಮಸ್ಕಾರ ಅದಕ್ಕೆ. ಹೌದು, ಹೆಸರಿಗೆ. ತಾಯಿ, ನನ್ನ ಈ ರೂಪವನ್ನು ಕಂಡು ಆಶ್ಚರ್ಯವಾಯ್ತೆ. ಕ್ಷಣಕಾಲ ಆಶ್ಚರ್ಯವಾದದ್ದು ಹೌದು. ಹೌದಲ್ವೇ ತಾಯಿ? ಈ ವಿಷಯವಾಗಿ ನಿಮ್ಮ ಜೊತೆ ನನಗೆ ಸ್ವಲ್ಪ ಮಾತನಾಡಲು ಇದೆ. ನನ್ನಲ್ಲಿ? ಹೌದು. ಈ ವಿಚಾರ ಮಾತಾಡು, ಮುಕ್ತವಾದ ಅವಕಾಶ ಉಂಟು. ಸ್ವಲ್ಪ ಮುಂದೆ ಬನ್ನಿ ತಾಯಿ. ಮುಂದೆ? ಇಲ್ಲಿ ಆಗುವುದಿಲ್ಲ. ಇಲ್ಲಿ ಎಲ್ಲ ಸ್ವಲ್ಪ ಮುಂದೆ ಬನ್ನಿ. ನಮಸ್ಕಾರ ಕೊಟ್ಟಾಗ ಅದಕ್ಕೆ ಮುಂದೆ ಮಾತಾಡಿ. ಈಗ ಇಷ್ಟು ಸಾಕ? ಇನ್ನು ಸ್ವಲ್ಪ ಮುಂದೆ ಬನ್ನಿ. ಇನ್ನು ಮುಂದೆ ಬರ್ಬೇಕಾ? ಸರಿ. ಏನು? ಲಾಲಿಸಬೇಕು.
ಇದ್ದೇನೆ ತಾಯಿ. ಏನು ಈ ನಮಸ್ಕಾರದ ಚಮತ್ಕಾರ ಅಡಿಗಡಿಗೆ? ಚಮತ್ಕಾರವೂ ಇದೆ ತಾಯಿ. ಹ್ಮ್. ತಾಯಿ, ಹಾ. ನನ್ನ ಈ ರೂಪವನ್ನು ಕಂಡು ಹಾ. ಆಶ್ಚರ್ಯವಾಯ್ತು ಆಯ್ತು. ಅಲ್ವೇ? ಹ್ಮ್. ಅಲ್ಲ ತಾಯಿ, ಹ್ಮ್. ಎಂತ ಹೊಗಳಿಕೆ, ಹಾ. ಎಂತ ಹೊಗಳಿಕೆ. ಈಗ ನೀವು ನಿಮ್ಮ ಗಂಡನನ್ನು ಹೊಗಳಿದೇನು? ಈಗ ಈ ರೂಪದಲ್ಲಿ ಬಂದದ್ದು ಆ ವಿಚಾರ ಮಾತನಾಡುವುದಕ್ಕ? ಆ ವಿಚಾರಕ್ಕೆ ಹಾ. ನೀವು ನಿಮ್ಮ ಗಂಡನನ್ನು ಹೊಗಳುವುದೇನು? ಗಂಡ ನಿಮ್ಮನ್ನು ಹೊಗಳುವುದೇನು? ಹಾ. ಅಲ್ಲ, ಎಲ್ಲಾದ್ರೂ ಹೀಗೆ ಇದೆಯಾ? ಹೇಗೆ? ಗಂಡ ಹೆಂಡತಿಯನ್ನು ಹೊಗಳುವುದು ಸಹಜ, ಸಹಜ, ಅದು ಬಿಡಿ. ಆದ್ರೆ ಗಂಡ ಹೆಂಡತಿ ಹೊಗಳುವ ರೀತಿ ಹೇಗಿರಬೇಕು? ಹೇಗಿರ್ಬೇಕು? ಹೇಗಿರಬೇಕು ಗೊತ್ತೇ? ಗಂಡ ಹೆಂಡತಿಯನ್ನು ಹೊಗಳುವುದು ಅದು ಏಕಾಂತವಾಗಿರಬೇಕು ಹೊರತು ಅದು ಲೋಕಾಂತವಾಗಿ. ನಾವು ಏಕಾಂತದಲ್ಲಿದ್ದೇ ಮಾತಾಡಿಕೊಂಡದ್ದು. ನಾನು ನನ್ನ ಗಂಡ ಇಬ್ಬರೇ ಮಾತಾಡಿಕೊಂಡದ್ದು, ಮೂರನೆಯವರು ಇರ್ಲಿಲ್ಲ. ತಾಯಿ, ಈ ಸುದರ್ಶನನಾದರೂ ಇರುವುದು ಎಲ್ಲಿ ಹೇಳಿ? ಎಲ್ಲಿ? ಎಲ್ಲಿ? ನಮ್ಮವರ ಕರದಲ್ಲಿ. ನಿಮ್ಮವರ ಕರದಲ್ಲಿ ತಾನೆ? ಹೌದಾ ತಾಯಿ, ನಿಮ್ಮ ಗಂಡನ ಕರದಲ್ಲಿ ಕುಳಿತುಕೊಂಡು ನೀವಾಡುವ ಎಲ್ಲಾ ಮಾತುಗಳನ್ನು ನಾನು ಕೇಳಿಕೊಂಡೆ. ಓ, ಹಾಗಾದ್ರೆ ಕದ್ದು ಕೇಳುವ ಅಭ್ಯಾಸ ಉಂಟು ನಿನಗೆ ಅಲ್ವಾ? ಕದ್ದು ಕೇಳಿದಲ್ಲ, ಇದ್ದು ಕೇಳಿದ್ದು. ಇದ್ದು ಕೇಳಿದ್ದು. ಸರಿ, ನಿನ್ನ ಎದುರೇ ನಾವು ಮಾತಾಡಿದ ಕಾರಣ ಅದು ನಿನಗೆ ಗೊತ್ತಾಯ್ತು. ನಾವು ಮಾತಾಡಿದ್ದು ಯಾಕೆ ಗೊತ್ತುಂಟ? ಏಕೆ? ನೀನಿದ್ರೂ ಕೂಡ ಮಾತಾಡಿದ್ದು, ನೀನೆಷ್ಟೆಂದರೂ ನಮ್ಮ ಮಗ. ಸಣ್ಣ ಮಕ್ಕಳ ಎದುರಿಗೆ ಹಿರಿಯರಾದಂತಹ ತಂದೆ ತಾಯಿ ಏನು ಮಾತಾಡಿದ್ರು ಕೂಡ ಮಕ್ಕಳಿಗೆ ಅರ್ಥ ಆಗುವುದಿಲ್ಲ ಅಂತ. ತಾಯಿ, ಇನ್ನೊಂದಿದೆ, ಹೊರಗಿನವರಿಗಾದ್ರೆ ಗುಟ್ಟು, ಮನೆಯ ತಲೆದಿಂಬಿಗೆ ಏನು ಗುಟ್ಟು ಅಲ್ವಾ? ಅಲ್ಲಿ ಇರ್ತದೆ ತಲೆದಿಂಬು. ತಾಯಿ, ಅವರಿಗೆ ಈ ಪ್ರಸಂಗದಲ್ಲಿ ಈಗ ಮಾತಾಡ್ಲಿಕ್ಕಿಲ್ಲ. ಹೌದಾ? ನೀವು ಹೇಳಿ ಅವರ ಹತ್ರ. ಈಗ ಅವರಿಗೆ ಮಾತಾಡ್ಲಿಕ್ಕಿಲ್ವಾ? ಅವರು ದೇವರಾಗೇ ಇರಬೇಕು. ಅವರು ದೇವರೇ. ತಾಯಿ, ಗೊತ್ತಾಯ್ತಲ್ಲ ನಿಮ್ಮ ಗಂಡ ಹೊಗಳಿದ ರೀತಿ. ಏನೇನು ಹೊಗಳಿದ್ದಾರೆ ಹೇಳಿ? ನೀವೇನೆಂದು ಹೊಗಳಿದ್ದೀರಿ? ನಾನು ಬೇಕಾದಷ್ಟು ಹೊಗಳಿದ್ದೇನೆ. ಘೋರ ರಕ್ಕಸರೆಲ್ಲ ಬರ್ತಾ ಇದ್ದಾರೆ, ಅವರನ್ನ ಅವರು ಕೊಂದಿದ್ದಾರೆ. ಹೌದೇ? ನನ್ನ ಗಂಡ ಹಾಗೆ, ನನ್ನ ಗಂಡ ಹೀಗೆ, ನನ್ನ ಗಂಡ ಅದೆಷ್ಟೋ ಅವತಾರ ತಾಳಿದ್ದಾರೆ. ಹೌದು, ನನ್ನ ಗಂಡ ಅದೆಷ್ಟೋ ರಾಕ್ಷಸರನ್ನು ತರಿದಿದ್ದಾರೆ. ಸತ್ಯವನ್ನೇ ಹೇಳಿದ್ದೇನೆ. ಸತ್ಯವೇ? ಹೌದು ತಾಯಿ, ನಿಮ್ಮ ಗಂಡ ಅವತಾರ ಗಳಿಸುವುದು ಮಾತ್ರ, ಹೋಗಿ ಹಾಗೆ ಕುಳಿತುಕೊಳ್ಳುವುದು. ಕೆಲಸ ಮಾಡುವುದು ಯಾರು, ದುಡಿಯುವುದು ಇನ್ನೊಬ್ಬ. ಈಗ ಕೆಲಸ ಮಾಡುವುದು ಯಾರು? ಅವರಿಗೆ ಬೇರೆ ಕೆಲಸದವರಿಲ್ಲ ಜೊತೆ. ತಾಯಿ, ನಿಮ್ಮವರು ಅವತಾರ ತಾಳಿರಬಹುದು, ಆದ್ರೆ ಹೋದಂತಹ ಎಲ್ಲ ಯುದ್ಧಗಳಲ್ಲಿ ಬಂದ ದಾನವರನ್ನು ತರಿದು ಕೊಂದದ್ದು ಈ ಸುದರ್ಶನ. ಹಾಗಾಗಿ ನೀವು ಹೊಗಳಬೇಕಾಗಿರುವುದು ಈ ಸುದರ್ಶನನ್ನೇ ಹೊರತು ನಿಮ್ಮ ಗಂಡನನ್ನು. ಸಲುಗೆ ಕೊಟ್ಟದ್ದು ಹೆಚ್ಚಾಯಿತು. ಏನಾಯ್ತು ಮತ್ತೆ? ಒಂದು ಅರಿಕೆ ಉಂಟು, ನಾನು ಹೇಳಿಕೊಳ್ಳುತ್ತೇನೆ ಅಂತ ಕೊಂಡದ್ದೇನು ನೀನು? ಇದು ನಿನ್ನ ಅರಿಕೆ? ಇದು ಇದ್ದದನ್ನು ಇದ್ದ ಹಾಗೆ ಹೇಳಿದ್ದೆ. ನನ್ನವರನ್ನು ದೂರಿದ್ದು ನೀನು. ಮತ್ತೇನ್ ಮಾಡ್ಬೇಕು? ಎಂತದ್ದು ಇದ್ದದ್ದು? ಅವರು ಮಾಡಿದನ್ನೇ ಹೇಳಿದ್ದು. ಏನು ಮಾಡಿದ್ದು? ನನ್ನವರು ಏನು ಮಾಡಿದ್ದಾರೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಏನಮ್ಮ? ಹೌದೇನು? ಈ ಹೊತ್ತಿನಲ್ಲಿ ಅವರ ಕರದಲ್ಲಿದ್ದ ಮಾತ್ರಕ್ಕೆ ನೀನು ಹೆಚ್ಚಿನವರಾಗುವುದಿಲ್ಲ. ಯಾಕೆ ಗೊತ್ತಾ? ಯಾಕೆ? ಅವರು ದುರುಳ ರಕ್ಕಸರನ್ನು ಕೊಲ್ಲುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೇವಲ ಗರಗರನೆ ಸುತ್ತ ತಿರುಗುತ್ತಿರುವಂತಹ ಚಕ್ರದೋಪಾದಿಯಲ್ಲಿ ಮಾತ್ರ ಇರುವುದು ನೀನು. ಕುಳಿತದಲ್ಲ, ಚಲನೆ ಒಂದು ಹೊರತು ಬೇರೇನಿಲ್ಲ. ರಕ್ಕಸರನ್ನು ಕೊಲ್ಲಬೇಕಾದ್ರೆ ಅವರು ಆಜ್ಞೆ ಕೊಡಬೇಕು, ಆ ಆಜ್ಞೆ ಪ್ರಕಾರ ನೀನು ನಡೆದುಕೊಳ್ಬೇಕು. ಹಾಗಿರುವಾಗ ಮಾತ್ರ ರಕ್ಕಸರನ್ನು ಕೊಲ್ಲುವುದಕ್ಕಾಗತ್ತೆ ಹೊರತು ನೀನೇ ನಿನ್ನ ನೇರ ಸಂಕಲ್ಪದಿಂದ ರಕ್ಕಸರನ್ನು ಕೊಲ್ಲುವುದಕ್ಕಾಗುವುದಿಲ್ಲ. ಆದ್ದರಿಂದ ಅಚ್ಯುತನಿಗಿಂತ ತಾನು ಹೆಚ್ಚು ಎನ್ನುವಂತಹ ಕೆಚ್ಚಿನ ಮಾತನ್ನ ಆಡಿದ್ರೆ ಏನು ಮಾಡ್ತಾನೆ ಗೊತ್ತುಂಟ ನಿನಗೆ? ಕೋಪ ಬಂತೆ ತಾಯಿ. ಕಂಡು
ಬಂತೆ ಅಮ್ಮ. ಸಿಟ್ಟು ಈ ಹೊತ್ತಿಗೆ ಬಾರದಿದ್ರೆ ಮತ್ತೆ ಯಾವಾಗ ಬರ್ಬೇಕು ಹೇಳು? ತಾಯಿ, ನೀನು ಸಿಟ್ಟಾಡುವಂತ ಮಾತನ್ನೇ ಹೇಳಿದ್ದಿ. ಏನಮ್ಮ ನಿಮ್ಮನ್ನು ನೋಡುವಾಗ ಹ. ನನಗೊಂದು ಮಾತು ನೆನಪಾಗ್ತಾ ಇದೆ. ಏನದು? ಕಂಡದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂತ ಕೋಪ. ಯಾರಿಗೆ? ನಿಮಗೆ, ಮತ್ತೆ ಯಾರಿಗೆ? ಈಗ ಕಂಡದ್ದು ಕಂಡ ಹಾಗೆ ನೀನು ಏನಂತ ಹೇಳಿದ್ದು? ತಾಯಿ, ನಾನು ಏನು ಹೇಳಿದ್ದೆ? ಹ್ಮ್. ಅವರ ಅವತಾರವನ್ನು ತಾಳಿದ್ದು ಸತ್ಯ. ಹೌದು. ಬಂದ ದಾನವರನ್ನು ತರಿದವನು ನಾನು. ಹಾಗಾಗಿ ಹೇಳಿದ್ದೇನೆ. ತಾಯಿ, ಇನ್ನೊಂದು ಮಾತು ಹೇಳ. ಏನು? ಹೇಳಬಾರದು, ಆದ್ರೂ ಹೇಳ್ತಾ ಇದ್ದೇನೆ. ಹೇಳಿ ಹೇಳು. ನಿನ್ಗೆ ಹೇಳೋದಕ್ಕೆ ಅವಕಾಶ ಉಂಟು, ಮತ್ತೆ ಇಲ್ಲ. ನಿಮ್ಮ ಗಂಡ ಇದ್ದಾರಲ್ಲ? ಹೌದು. ನಾನಿಲ್ಲ ಅಂತಾದ್ರೆ ಹಾ. ಬರೀ ದಂಡ. ಹಾಗಾಗಿ ಸರ್ವ ಕಾರಣಕ್ಕೂ ಈ ಸುದರ್ಶನ ಶ್ರೇಷ್ಠನೇ ಹೊರತು ನಿಮ್ಮ ಗಂಡನಲ್ಲ. ಸುಮ್ಮನೆ ಹೇಳಿದ್ರೆ ಆಗುವುದಿಲ್ಲ. ಅತ್ತ ಸರಿ. ಮಾತಿನ ಶಕ್ತಿ ಉಂಟು, ಏನೋ ಅಲ್ಪ ಸ್ವಲ್ಪ ಬುದ್ಧಿಯ ಪ್ರಮಾಣ ಇದೆ ಅಂತ ಹೇಳಿ ಕಂಡವರ ಮೇಲೆ ಕಂಡ ಹಾಗೆ ವಿಮರ್ಶೆ ಹೇಳಬಾರದು. ಯಾರ ಬಗ್ಗೆ ವಿಮರ್ಶಿಸುವುದಿದ್ರೆ ಅದಕ್ಕೆ ಮೊದಲು ಆಧಾರ ಬೇಕು. ನಿನ್ನಲ್ಲಿ ಆಧಾರ ಉಂಟಾ? ನಿಮ್ಮಲ್ಲಿ ಏನು ಆಧಾರ ಇದೆ? ನನ್ನಲ್ಲಿ ಆಧಾರ ಉಂಟು. ಹೇಳಿ, ಅದನ್ನು ಹೇಳುತ್ತೇನೆ. ಆದ್ರೆ ನೀರೀಗ ನಾನು ಕೇಳಿದಂತ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಡಬೇಕು. ಒಂದು ವೇಳೆ ಸರಿಯಾದ ಉತ್ತರವನ್ನ ಕೊಡುವುದಕ್ಕೆ ನಿನ್ನಿಂದ ಆಗದಿದ್ರೆ ಇಲ್ಲಿಂದ ಸರಿಯಬೇಕು, ಹೋಗಬೇಕು. ತಾಯಿ, ಏನದು ಇದು? ನನ್ನವರು ಕೇವಲ ತನುಜಾರಿ ಅಸುರಾರಿ ಎಂಬುದಾಗಿ ಹೆಸರನ್ನು ಪಡೆದು ರಕ್ಕಸರನ್ನು ಕೊಲ್ಲುವುದಕ್ಕಾಗಿ ಚತುರ್ಭುಜಧಾರಿಯಾಗಿ ಚಕ್ರಧಾರಿಯಾಗಿ ಹೋದುದು ಮಾತ್ರ ಅಲ್ಲ, ಕೆಲವು ಸಂದರ್ಭಗಳಲ್ಲಿ ಬೇರೆ ರೂಪಗಳನ್ನು ಕೂಡ ತಾಳಿದ್ದಾರೆ. ಅನೇಕ ಅವತಾರ. ಹಿಂದೊಂದು ಕಾಲದ ಅವತಾರವನ್ನು ನಾನು ಹೇಳುತ್ತೇನೆ ನಿನಗೆ. ಏನದು? ತಮಾಸುರನೆಂಬಂತಹ ದುಷ್ಟದಾನವನೊಬ್ಬ ಚತುರ್ವೇದಗಳು ಜ್ಞಾನದ ಭಂಡಾರ, ಲೋಕವೆಲ್ಲವೂ ಕೂಡ ಅಜ್ಞಾನದಿಂದ ಅಂಧಕಾರಮಯವಾಗಬೇಕು ಎಂಬಂತ ಉದ್ದೇಶದಿಂದ ಆ ಚತುರ್ವೇದಗಳನ್ನು ಕೊಂಡು ಹೋಗಿ ಸಾಗರ ಗರ್ಭದಲ್ಲಿ ಅಡಗಿಸಿಟ್ಟನಂತೆ. ಆ ಸಂದರ್ಭದಲ್ಲಿ ದುಷ್ಟನಾದಂತಹ ತಮಾಸುರನನ್ನು ತರಿದು ಆ ಚತುರ್ವೇದಗಳನ್ನ ಉದ್ಧರಿಸಿದಂತಹ ವೇದೋದ್ಧಾರಕ ನನ್ನ ಗಂಡ. ಅದು ಗೊತ್ತುಂಟ ನಿನಗೆ? ಹೌದೇ? ಹಾಗಂತ ಆ ಹೊತ್ತಿನಲ್ಲಿ ಅವರು ಆ ತಮಾಸುರನನ್ನು ವಧಿಸುವುದಕ್ಕೆ ಹೋದದ್ದು ಯಾವ ರೂಪದಲ್ಲಿ ಗೊತ್ತೇ? ಯಾವ ರೂಪದಲ್ಲಿ? ಮತ್ಸ್ಯಾವತಾರ. ಓಹೋ, ತಾಯಿ, ಮತ್ಸ್ಯಾವತಾರದ ವಿಷಯ ಹೇಳ್ತಾ ಇದ್ದೆ. ಆವಾಗ ನೀನು ಎಲ್ಲಿದ್ದೆ?
ಸುದರ್ಶನ, ಏನಂದಿರಿ ತಾಯಿ? ಆಧಾರ ಬೇಕು. ನಿಮ್ಮ ಗಂಡನ ಮತ್ಸ್ಯಾವತಾರದ ಬಗ್ಗೆ ಹೇಳುತ್ತಾ ಇದ್ದೀರಿ ತಾಯಿ. ಮತ್ಸ್ಯ ಅಂದರೆ ಮೀನು. ನೀ ಮೀನು ಅಂತ ಅಷ್ಟು ಸಣ್ಣದು ಮಾಡಬೇಡ ನನ್ನ ಗಂಡನನ್ನು. ಮೀನು ಅಂತ ನೀನು ಅಷ್ಟು ಸಣ್ಣದು ಮಾಡುದಲ್ಲ, ಬೇಡ. ಅದು ಸಣ್ಣ ಮೀನಲ್ಲ, ಮತ್ಸ್ಯ. ಇಡೀ ಸಾಗರವನ್ನೇ ಆವರಿಸಿಕೊಂಡಂತಹ ದೊಡ್ಡ ಮತ್ಸ್ಯ, ಅದು ಗೊತ್ತುಂಟ ಇರಬಹುದು. ಆದ್ರೆ ಮತ್ಸ್ಯನ ಅವತಾರವನ್ನು ತಾಳಿದವರು. ಆದರೆ ಹೌದು. ಆದರೆ ಅಂದು ದುಷ್ಟ ದಾನವನಂತಹ ತಾಮಾಸುರನನ್ನು ಕೊಂದದ್ದು ಹೇಗೆ ತಾಯಿ? ಹೇಗೆ ಹೇಳು? ರೆಕ್ಕೆಗಳಿಂದ ಬಡಿದು ಕೊಂದಿದ್ದಾರಂತೆ. ರೆಕ್ಕೆಯಿಂದ ಬಡಿದು ಕೊಂದದಲ್ವೇ? ಅಂದು ಅವತಾರ ತಾಳಿದು ಮತ್ಸ್ಯದ ಅವತಾರ ನಿಮ್ಮ ಗಂಡ. ಆದರೆ ಅಲ್ಲಿ ರೆಕ್ಕೆ ಆಗಿದ್ದದ್ದು ಇದೇ ಸುದರ್ಶನ. ಸ್ವಾಮಿ, ನೀವು ಮತ್ಸ್ಯನ ರೆಕ್ಕೆ ಯಾರು? ಅವನು ಹೇಳಿದ್ದು. ಅವ ಹೇಳಿದೌದು. ದುರುಳ ತಮಾಸುರನನ್ನು ತರಿಯುವುದಕ್ಕೆ ಅವನಾಗಿದ್ದ ಮತ್ಸ್ಯನ ರೆಕ್ಕೆ. ಅವನು ದುರುಳನನ್ನು ಕೊಂದಾಗ ಸುರರನ್ನು ಕಂಡು ನಾನು ನಕ್ಕೆ. ಇದರಿಂದ ನಿನ್ನ ಅಭಿಮಾನಕ್ಕೆ ಏನು ಧಕ್ಕೆ? ಒಪ್ಪಿಕೊಳ್ಳುವುದಕ್ಕೆ ನಿನಗೆ ನಿಮ್ಮಲ್ಲಿ ಕೇಳ್ತಾ ಇದ್ದೇನಲ್ಲ ನಾನು. ಆಗಲಿ, ಒಂದನೇ ವೇಷ ಆಯ್ತು. ಆದ್ರೆ ನನ್ನವರು ಎರಡನೇ ವೇಷ ಮಾಡುವುದಕ್ಕೂ ಕೂಡ ಸಮರ್ಥರಿದ್ದಾರೆ. ಎರಡನೇ ಅವತಾರ? ಹೌದು. ಎರಡನೇ ಅವತಾರ ಯಾವುದು ಗೊತ್ತುಂಟ? ಒಂದು ಕಾಲದಲ್ಲಿ ದೇವೇಂದ್ರನ ಸುಧರ್ಮ ಸಭೆಯಲ್ಲಿದ್ದಂತಹ ಸಂಪತ್ತೆಲ್ಲವೂ ಸಾಗರ ಪಾಲಾದಂತಹ ಸಂದರ್ಭ, ಹರಿಯ ನಿರೂಪಣೆಯಂತೆ ಸಾಗರವನ್ನು ಮತಿಸಿದಾಗ ಅಲ್ಲಿರುವಂತಹ ಸಂಪತ್ತು ಮೇಲೆ ಬರುತ್ತದೆ, ಅಮೃತ ಸಿಗುತ್ತದೆ ಎಂಬ ಸೂಚನೆ ಸಿಕ್ಕಾಗ ಸುರಾಸುರರು ಸೇರಿ ಮಂದರ ಪರ್ವತವನ್ನೇ ಕಡೆಗೋಲನ್ನಾಗಿಸಿ ವಾಸುಕಿಯನ್ನೇ ನೇಣಾಗಿ ಬಿಗಿದು ಒಂದು ಬದಿಯಲ್ಲಿ ಸುರರು ಮತ್ತೊಂದು ಬದಿಯಲ್ಲಿ ಅಸುರರು ಹಿಡಿದು ಆ ಸಾಗರವನ್ನು ಕಡೆದರಂತೆ. ಸಾಗರವನ್ನು ಮತಿಸಿದಂತಹ ಸಂದರ್ಭದಲ್ಲಿ ಆ ಮಂದರ ಪರ್ವತ ಭಾರದಿಂದಾಗಿ ಸಾಗರದ ತಳಭಾಗಕ್ಕೆ ಇಳಿಯುವುದಕ್ಕೆ ಪ್ರಾರಂಭವಾಯಿತಂತೆ. ಇನ್ನೇನು ಅದು ಇಳಿದರೆ ಮತನ ಕಾರ್ಯವೇ ಆಗುವುದಿಲ್ಲ ಎಂಬುದಾಗಿ ಸುರಾಸುರರು ಬೊಬ್ಬೆ ಇಟ್ಟಾಗ ನನ್ನವರು ಒಂದು ರೂಪವನ್ನು ತಾಳಿಕೊಂಡು ಹೋಗಿದ್ದಾರೆ. ಗೊತ್ತುಂಟ ಯಾವ ರೂಪ ಅದು? ಕೂರ್ಮಾವತಾರ. ಹೌದು, ಕೂರ್ಮಾವತಾರ. ಹೌದು. ಆಮೆ ಅವತಾರ. ಆಮೆ ಅಂತ ಸಣ್ಣದು ಹೇಳಬೇಡು, ಅದು ಪೂರಾ ಕೂರ್ಮವೇ. ಹೌದಲ್ವೇ ತಾಯಿ? ಕೂರ್ಮಾವತಾರವನ್ನು ತಾಳಿದ್ದು ಮಾತ್ರ ಅಲ್ಲ, ತಳಭಾಗಕ್ಕೆ ಹೋಗ್ತಿರುವಂತಹ ಮಂದರ ಪರ್ವತಕ್ಕೆ ತನ್ನ ಬೆನ್ನನ್ನು ಕೊಟ್ಟು ಅದನ್ನ ಮೇಲಕ್ಕೆ ತಂದು ಸುಸ್ಥಿತಿಯಲ್ಲಿಟ್ಟು ಆ ಸಾಗರದ ಮತನ ಸರಿಯಾಗಿ ಆಗುವ ಹಾಗೆ ಮಾಡಿದ್ದಾರೆ. ತಾಯಿ, ಆ ಹೊತ್ತಿನಲ್ಲಿ ಅವರು ಚಕ್ರಧಾರಿಯಾಗಿ ಹೋದದ್ದಲ್ಲ. ನೀನೆಲ್ಲಿ ನಿದ್ದೆ ಮಾಡ್ತಿದ್ದೆ ಅವಾಗ? ತಾಯಿ, ಕೂರ್ಮಾವತಾರವನ್ನು ತಾಳಿದ್ದು ಸತ್ಯ. ಆದರೆ ಕೂರ್ಮಾವತಾರವನ್ನು ತಾಳಿ ಆ ಮಂದರ ಪರ್ವತವನ್ನು ಮೇಲೆತ್ತಬೇಕಾದರೆ ಯಾರ ಸಹಾಯದಿಂದ ಎತ್ತಿದ್ದು ತಾಯಿ? ಬೆನ್ನಿನ ಸಹಾಯ. ಚಿಪ್ಪು ತಾನೆ? ಹೌದು. ಅಂದು ನಿಮ್ಮ ಗಂಡನ ಚಿಪ್ಪಾಗಿದ್ದದ್ದು ಇದೇ ಸುದರ್ಶನ. ಸ್ವಾಮಿ, ಅವನಾಗಿದ್ದಾನಂತೆ ನಿಮ್ಮ ಚಿಪ್ಪು. ಕೂರ್ಮಾವತಾರದಲ್ಲಿ ಅವನು ಚಿಪ್ಪೆ. ಇದನ್ನು ಒಪ್ಪಿಕೊಳ್ಳೆ ಓ ಬೆಪ್ಪೆ. ನಿಮ್ಮಲ್ಲಿ ಕೇಳ್ತೇನಲ್ಲ ನಾನು. ಒಪ್ಪಿಕೊಳ್ಳದಿದ್ದರೆ ನಿನ್ನದು ತಪ್ಪೆ. ಹೌದು, ಒಪ್ಪಿಕೋ. ಸುದರ್ಶನ ಬಿಡು, ಆ ಎರಡು ಅವತಾರಗಳ ಮಾತು ಬಿಡು. ಮೂರನೇ ಅವತಾರವನ್ನು ನಾನು ಹೇಳುತ್ತೇನೆ. ಏನದು? ದುಷ್ಟನಾದಂತಹ ಹಿರಣ್ಯಾಕ್ಷ ಭೂದೇವಿಯನ್ನು ಪೀಡಿಸಿ ಆಕೆಯನ್ನ ಛಾಪೆಯಂತೆ ಸುತ್ತಿಕೊಂಡು ತನ್ನ ಕಂಕುಳಲ್ಲಿರಿಸಿಕೊಂಡು ರಸಾತಳಕ್ಕಿಳಿದಂತೆ ಒಂದು ಕಾಲದಲ್ಲಿ. ದುಷ್ಟನಾದಂತಹ ಆತ ಆ ಅನ್ಯಾಯವನ್ನು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ನನ್ನವರ ಭೂದೇವಿ ಹೆಂಡತಿಯನ್ನು ರಕ್ಷಿಸಬೇಕಾದ್ದು ಗಂಡನ ಹೊಣೆ ಎಂಬಂತಹ ಕಾರಣದಿಂದ ನನ್ನವರು ಆ ರಸಾತಳಕ್ಕೆ ಇಳಿದು ಆ ದುಷ್ಟ ಕನಕಾಕ್ಷನನ್ನ ಕೊಂದು ಭೂಮಿಯನ್ನು ಮತ್ತೆ ಮೇಲೆ ಕೆತ್ತಿದ್ದಾರೆ. ಹೌದೇ? ಅದಕ್ಕೆ ಅವರು ರೂಪ ತಾಳಿದ್ದು ಯಾವುದು ಗೊತ್ತುಂಟ? ಯಾವುದು? ಕ್ರೋಡಾವತಾರ, ಅರ್ಥಾತ್ ವರಾಹಾವತಾರ. ಹಂದಿ ಅವತಾರ. ಹೌದು. ಅವರು ಎಂತದ್ದು ಹಂದಿ ಅಂತದ್ದು? ವರ ಅಂದ್ರೆ ಹಂದಿ ಅಲ್ಲ. ಓ, ನಿನ್ನ ಬುದ್ಧಿಯೇ ಎಲ್ಲರನ್ನು ಕೂಡ ಅವತಾರವನ್ನೇ ಹೇಳಿದ್ದಷ್ಟೇ. ವರಾಹ, ನಾನು ವರಾಹ ಅಂತ ಹೇಳಿದ್ರೆ ನೀನು ಹಂದಿ ಅಂತ ಹೇಳುವುದಾ? ಹೇಳಬೇಕಾದ ಪ್ರಸಂಗ ಈಗ. ಅಯ್ಯೋ, ನಿನ್ನ ಪ್ರಸಂಗಕ್ಕೆ ಬೆಂಕಿ ಬಿತ್ತು. ಅದೇನೋ ಆ ವರಾಹಾವತಾರವನ್ನು ತಾಳಿದಾಗ ನೀನೆಲ್ಲಿ ಮೂಲೆಯಲ್ಲಿ ಅಡಗಿ ಕುಳಿತಿದ್ದೆ? ತಾಯಿ, ನಿಮ್ಮವರು ವರಾಹಾವತಾರ ತಾಳಿದ್ದು ಸತ್ಯ. ಅದು ಕೂಡ ನಾನು ಇಲ್ಲ ಅಂತ ಹೇಳುದಿಲ್ಲ. ವರಾಹಾವತಾರ ತಾಳಿದ್ರು ಹೋಗಿ ಹಾಗೆ ಕುಳಿತುಕೊಂಡಿದ್ದಾರೆ. ಇವತ್ತು ಹೇಗೆ ಕುಳಿತಿದ್ದಾರೆ ಹಾಗೆ. ಹೌದಾ? ಅಂದು ವರಾಹಾವತಾರವನ್ನು ತಾಳಿ ಆ ಕನಕಾಕ್ಷನನ್ನು ಕೊಂದದ್ದು ಹೇಗೆ ತಾಯಿ? ಯಾರ ಸಹಾಯದಿಂದ ಕೊಂದದ್ದು? ಕೋರೆದಾಡೆಯಿಂದ ತಿವಿದು ಅವನನ್ನು ಕೊಂದು ಹಾಕಿದ್ದಾರೆ. ಮತ್ತೆ ಆ ಕೋರೆದಾಡೆಯಲ್ಲಿಯೇ ಭೂದೇವಿಯನ್ನು ಇರಿಸಿಕೊಂಡು ಮೇಲಕ್ಕೆ ಬಂದಿದ್ದಾರೆ. ಹೌದೇ? ಅಂದು ಕೇಳಿ ಅವರಲ್ಲಿ ಅಂದು ದಾಡೆ ಆಗಿದ್ದದ್ದು ಇದೇ ಸುದರ್ಶನ. ಸ್ವಾಮಿ, ಅಂದು ಅವನಾಗಿದ್ದಾನಂತೆ ನಿಮ್ಮ ದಾಡೆ. ವರಹಾವತಾರದಲ್ಲಿ ಅವನೇ ನನ್ನ ದಾಡೆ. ಒಪ್ಪಿಕೊಂಡ್ರೆ ನಿನಗೇನು ಕೇಳಿ? ಬಿಡು, ಇನ್ನೊಂದು ಅವತಾರ ಉಂಟು. ಯಾವುದು? ಕನಕಾಕ್ಷನ ಅಣ್ಣನಾದಂತಹ ಹಿರಣ್ಯಕಶ್ಯಪು
ಆತನು ಕೇಳಿದಂತಹ ವರವೇ ಹಾಗೆ. ರಾತ್ರಿಯೂ ಅಲ್ಲ ಹಗಲೂ ಅಲ್ಲ, ಮೇಲೂ ಅಲ್ಲ ಕೆಳಗೂ ಅಲ್ಲ, ಒಳಗೂ ಅಲ್ಲ ಹೊರಗೂ ಅಲ್ಲ, ಮನುಷ್ಯರಿಂದಲೂ ಅಲ್ಲ ಪ್ರಾಣಿಗಳಿಂದಲಲ್ಲ, ಯಾವ ಆಯುಧಗಳಿಂದಲೂ ತನಗೆ ಮರಣವೇ ಬರಬಾರದು ಎಂಬುದಾಗಿ ಬ್ರಹ್ಮದೇವರಲ್ಲಿ ವರವನ್ನು ಕೇಳಿದ್ದನಂತೆ. ಆ ವರವೆಲ್ಲವೂ ಸತ್ಯವಾಗುವ ಹಾಗೆ ಆ ಹಿರಣ್ಯ ಕಶ್ಯಪವನ್ನು ಕೊಲ್ಲುವುದಕ್ಕೆ ನನ್ನವರು ಒಂದು ಅವತಾರವನ್ನು ತಾಳಿದ್ರು, ಗೊತ್ತುಂಟ? ಯಾವುದು? ಅರ್ಧ ನರ ಶರೀರ ಮತ್ತರ್ಧ ಸಿಂಹದ ಶರೀರ. ಅದನ್ನಿಟ್ಟುಕೊಂಡು ಸಿಂಹದ ಕ್ರೂರವಾದಂತಹ ಚೂಪಾದ ಉಗುರುಗಳಿಂದ ಆ ದುಷ್ಟ ಹಿರಣ್ಯ ಕಶ್ಯಪವನ್ನ ಬಗೆದು ಆತನ ಹೊಟ್ಟೆಯನ್ನು ಸೀಳಿ ಕರುಳನ್ನು ಕಿತ್ತು ಆತನನ್ನು ಕೊಂದಿದ್ದಾರೆ. ಆ ಹೊತ್ತಿಗೆ ನೀನು ಎಲ್ಲಿ ಹೋಗಿದ್ಯಾ ತಾಯಿ? ನಿಮ್ಮ ಗಂಡನ ಅವತಾರವನ್ನು ಕೇಳಲು ಎಷ್ಟೊಂದು ಖುಷಿ ಆಗ್ತಾ ಇದೆ. ಎಲ್ಲವನ್ನು ಸತ್ಯವೆಂದು ನಂಬಿ ನನ್ನ ಗಂಡ ಅವತಾರ ಮಾಡಿದ್ದು. ಹೌದೇ? ಅಂದು ಅವರು ಹೋದದ್ದು ಸತ್ಯ. ಹಿರಣ್ಯ ಕಶಿಪುವನ ಎದೆಯನ್ನು ಬಗೆಯಲು ಹೋದದ್ದು ಸತ್ಯ. ನರಸಿಂಹ ಅವತಾರವನ್ನು ತಾಳಿದ್ದು ಸತ್ಯ. ಆದರೆ ಅಂದು ಆ ಹಿರಣ್ಯ ಕಶಿಪುನ ಹೊಟ್ಟೆಯನ್ನು ಉಗುರಿನಿಂದ ಬರಿದು ಯಾರು ತಾಯಿ ಮಾಡಿದ್ದು? ಆ ಉಗುರಾಗಿದ್ದದ್ದು ಯಾರು? ಅದು ಈ ಸುದರ್ಶನ. ಸ್ವಾಮಿ ಕೇಳಿದ್ರ? ಏನು? ನೀವೊಂದು ಆಗಿದ್ದೀರಂತೆ. ಅವ ನಖ ನೃಸಿಂಹ ಅವತಾರದಲ್ಲಿ ಅವನು ನನ್ನ ನಖ, ಯಾಕಂದ್ರೆ ಅವನು ನನ್ನ ಸಖ. ಅವನಿಂದಾಗಿ ಲೋಕಕ್ಕೆ ಆಯ್ತು ಸುಖ. ಒಪ್ಪಿಕೊಳ್ಳುವುದಕ್ಕೆ ನಿನಗೇನೆ ದುಃಖ? ಸತ್ಯವೇ ಹೇಳುದು. ಆಯ್ತೆ ಆಗಲಿಲ್ಲ. ಇನ್ನೂ ಒಂದುಂಟು. ಅದು ದಾನವರಾಜನಾದಂತಹ ಬಲಿ ಚಕ್ರವರ್ತಿ ಲೋಕದಲ್ಲಿ 100 ಯಾಗಗಳನ್ನು ಮಾಡಿ ಮತ್ತೆ ಆ ದೇವಲೋಕವನ್ನು ಪಡೆಯಬೇಕು, ದೇವೇಂದ್ರನ ಗದ್ದುಗೆಯನ್ನು ತಾನು ಏರಬೇಕು ಎಂಬಂತಹ ಉದ್ದೇಶದಿಂದ ಮತ್ತೆ ವಿಶ್ವಜಿತ್ ಯಾಗವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದವ. ಹಾಗಾಗಿ ಆತನಿಂದ ದೇವಲೋಕಕ್ಕೆ ಕಂಟಕ ಉಂಟು ಎಂಬುದಾಗಿ ತಿಳಿದಾಗ ದೇವೇಂದ್ರಾದಿಗಳೆಲ್ಲರೂ ಕೂಡ ಒಂದು ಮೊರೆ ಇಟ್ಟರು. ಆವಾಗ ಅದಿತಿ ಕಶ್ಯಪರಿಗೆ ನನ್ನವರು ಮಗುವಿನ ರೂಪದಲ್ಲಿ ಜನಿಸಿದ್ದು. ಹೌದು, ಬಾಲವಾಮನನಾಗಿ ವಟುವಾಮನನಾಗಿ ಜನಿಸಿದ್ದು ಮಾತ್ರ ಅಲ್ಲ, ಅಂದು ದೇವೇಂದ್ರ ಬಂದು ಕೇಳಿದ, ಇವರು ಉಪೇಂದ್ರನಾಗಿ ಹೋದರು. ಉಪೇಂದ್ರನಾಗಿ ಹುಟ್ಟಿ ಬಾಲವಾಮನನ ರೂಪ ಇಷ್ಟೇ ಸಣ್ಣದು. ಅವರ ಚಂದ ನೋಡ್ಬೇಕಿತ್ತ ಆವಾಗ. ಸಣ್ಣ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟುಕೊಂಡು ನಡೆದುಕೊಂಡು ಹೋಗುವುದು. ಹೋದದ್ದೆಲ್ಲಿಗೆ? ಬಲಿ ಚಕ್ರವರ್ತಿಯ ಯಾಗ ಮಂಟಪಕ್ಕೆ. ಅಲ್ಲಿ ಹೋಗಿ 3 ಹೆಜ್ಜೆಗಳ ದಾನವನ್ನು ಕೇಳಿ ಆ 3 ಹೆಜ್ಜೆಗಳನ್ನು ಕೊಟ್ಟಾದ ಮೇಲೆ ವಾಮನನಾಗಿದ್ದವ ತ್ರಿವಿಕ್ರಮನಾಗಿ ಬೆಳೆದು ದುಷ್ಟನಾದಂತಹ ಬಲಿಯನ್ನು ರಸತಳಕ್ಕೆ ತಳ್ಳಿದ್ದು ನನ್ನವರು. ಆದ್ದರಿಂದ ಆ ಹೊತ್ತಿಗೆ ನೀನವರ ಜೊತೆ ಇರಲಿಲ್ಲ ತಾಯಿ. ಇದೇನು ಕೊನೆ ಅವತಾರ ಅವ್ರದ್ದು? ಹೌದು ತಾಯಿ. ಅಲ್ಲಿಗೆ ಅಂದು ಬಾಲವಾಮನನ ಅವತಾರವನ್ನು ತಾಳಿದ್ದು ಸತ್ಯ. ಅಂದು 2 ಹೆಜ್ಜೆಯನ್ನು ಇಟ್ಟು 3ನೇ ಹೆಜ್ಜೆ ಇಡಬೇಕಾದರೆ ನಿಮ್ಮವರು ತ್ರಿವಿಕ್ರಮನಂತೆ ಬೆಳೆದು ನಿಂತವರು. ಹೌದು, ಗೊತ್ತಲ್ಲವೇ? ಆಗ ತನ್ನ 3ನೇ ಹೆಜ್ಜೆಯನ್ನು ಆ ಬಲಿ ಚಕ್ರವರ್ತಿಯ ತಲೆಗೆ ತಲೆಗಿಟ್ಟದ್ದು. ಆತನನ್ನು ಪಾತಾಳಕ್ಕೆ ತಳ್ಳಿದ್ರಲ್ಲ. ಹೋಗಿದ್ದಾನೆ, ಮತ್ತೆ ಬರಲೇ ಇಲ್ಲ ಪಾಪಿ. ಅಂದು ಯಾರಾಗಿದ್ದರು ತಾಯಿ ನಿಮ್ಮವರ ಪಾದ? ಹೌದು, ಆ ಪಾದ ಇದೆ ಸುದರ್ಶನ. ಸ್ವಾಮಿ ನೋಡಿದಿರ? ಸುದರ್ಶನ ಅಂದು ವಾಮನನ ಪಾದವನ್ನು, ಅವನಾಗಿದ್ದ ವಾಮನನ ಪಾದ. ಆದ್ದರಿಂದ ಬಲಿ ಪಾತಾಳಕ್ಕೆ ಹೋದ. ಇದರಿಂದ ಲೋಕಕ್ಕಾಯಿತು ಮೋದ. ನಿನಗೇನೆ ಖೇದ? ನನಗೆ ಖೇದ ಅಲ್ಲ, ಮತ್ತೆ ನಾನು ವಾದ ಮಾಡಿದ್ದಿಷ್ಟು ವಾದ ಎಲ್ಲ ಸುಳ್ಳಾಯ್ತಲ್ಲ ಅಂತ. ಹೌದು, ಅವ ಹೇಳ್ತಾ ಇರೋದು ಸತ್ಯ. ಹೌದಾ? ಸಹಜವೇ ಈ ವಾಣಿ. ನಿನ್ನ
ಎಳ್ಳಿನಿತೂ ತಪ್ಪಿಲ್ಲ. ಈಗ ಅವ ಹೇಳಿದೆಲ್ಲ ಸತ್ಯವಾ? ಹೌದೇ ಹೌದು. ಅಯ್ಯೋ, ನಾನು ಎತ್ತಿದಂತಹ ಪ್ರತಿಯೊಂದು ಅವತಾರದಲ್ಲಿ ಯಾವ ಮುಖೇನ ಅಸುರರ ವಧೆಯನ್ನು ಮಾಡಿದ್ದೇನು ಅದಕ್ಕೆ ಕಾರಣೀಭೂತವಾದಂತಹ ಅಂಗಸ್ಥಾನದಲ್ಲಿದ್ದವನು ಇವನೇ. ಹಾಗಾಗಿ ಅವ ಹೇಳಿದ ಮಾತುಗಳಲ್ಲಿ ತಪ್ಪಿಲ್ಲ. ಇದನ್ನು ನೀನು ಒಪ್ಪಿಕೊಳ್ಳಬೇಕು, ಲೋಕವೂ ಒಪ್ಪಿಕೊಳ್ಳಬೇಕು. ಹೌದಾ? ಸಹಜವೇ. ಅರೆ, ಈ ವಿಷಯವನ್ನು ಆಗಲೇ ಹೇಳಬಹುದಿತ್ತಲ್ಲ. ಹೇಳಬಹುದಿತ್ತು. ನನಗೂ ಮತ್ತು ತಾಯಿಗೆ ಇಷ್ಟೊಂದು ವಾದ ಆಗ್ಲಿಕ್ಕಿತ್ತ. ಮತ್ತೆ ನೀನೇ ಅಲ್ವಾ ಹೇಳಿದ್ದು ದೇವರ ಹಾಗೆ ಕೂತ್ಕೊಳ್ಬೇಕು ಸುಮ್ಮನೆ ಅಂತ ಹೇಳಿ. ಆದರೂ ಇಷ್ಟು ಹೊತ್ತು ಈ ತಾಯಿಯ ಜೊತೆ ವಾದ ಮಾಡ್ಬೇಕಾದ್ರೆ ಸಂಸಾರದ ಗುಟ್ಟು ಏನು ಗೊತ್ತೋ, ಹೆಂಡತಿ ಬೈಯುವಾಗಲಿ ಹೊಗಳುವಾಗಲಿ ಏನೇ ಮಾತಾಡ್ಲಿ, ಗಂಡನಾದವ ಸುಮ್ಮನೆ ಉಳಿದ್ರೆ ಮಾತ್ರ ಆ ಸನ್ನಿವೇಶ ಸಾಂಗವಾಗಿ ನಡೀತದೆ. ಓಹೋ, ಅದು ಸಾಂಗವಾಗಿ ಈಡೇರ್ತಿತ್ತು. ಅದವರಿಗೆ ಚೆನ್ನಾಗಿ ಗೊತ್ತು. ನೀನು ಮಧ್ಯೆ ಬಂದದ್ರಿಂದ ಅದು ಅಲ್ಲಿಗೆ ನಿಂತದ್ದು. ಆಗಲಿ ಈ ಲೋಕದಲ್ಲಿ ತ್ರಿಭುವನದಲ್ಲಿ ನಿನ್ನಂತಹ ಪರಾಕ್ರಮಿ ಮತ್ತೊಬ್ಬ ಇರುವುದಕ್ಕೆ ಸಾಧ್ಯ ಇಲ್ಲ. ಹೌದು, ಸಂತುಷ್ಟನಾಗಿದ್ದೇನೆ ನಿನ್ನ ಪರಾಕ್ರಮವನ್ನು ಕಂಡು. ಹೆಂಡತಿಯ ಮುಂದೆ ನಾನೇ ಒಪ್ಪಿಕೊಂಡು ನಿನ್ನನ್ನು ಹೊಗಳ್ತಾ ಇದ್ದೇನೆ. ಬಾರಪ್ಪ, ಕರೆಯರು. ತಾಯಿ, ನಿಮ್ಮವರು ಹೇಳಿದ ಮಾತುಗಳನ್ನು ಕೇಳಿದಿರಲ್ಲ. ಕೇಳಿದೆ. ನಿಮ್ಮವರಿಗಿಂತ ನಾನೇ ಶ್ರೇಷ್ಠ. 3 ಲೋಕಗಳಲ್ಲೂ ಸುದರ್ಶನನೇ ಶ್ರೇಷ್ಠ, ಸುದರ್ಶನನೇ ಶ್ರೇಷ್ಠ. ಹಾಗಂದ ಮಾತ್ರಕ್ಕೆ ನಾನು ಕರವನ್ನೇರಬೇಕೆ? ಅದು ಸಾಧ್ಯವಿಲ್ಲ. ಕರಕ್ಕೆ ಬರುವುದಿಲ್ಲ. ಗೊತ್ತಾಯ್ತಲ್ವೇ? ನಾನೇ ಶ್ರೇಷ್ಠ ಅಂದ ಮೇಲೆ ನಿಮ್ಮ ಗಂಡನ ಕರಕ್ಕೆ ನಾನೇಕೆ ಇರಬೇಕು? ಹೌದೇ? ಇನ್ನು ನನ್ನ ದಾರಿ ನನಗೆ, ನಿಮ್ಮ ಗಂಡನ ದಾರಿ ಅವರಿಗೆ. ಆಯ್ತಲ್ವೇ? ತಂದೆ, ಇವು ಅಷ್ಟೇ. ಇನ್ನು ಏನಾದರೂ ದೊಡ್ಡ ವಿಷಯಕ್ಕೆ, ದೊಡ್ಡ ಏನಾದರೂ ಸಮಾಚಾರವಿದ್ದರೆ ಮಾತ್ರ ನನ್ನನ್ನು ಕರೆಯಿರಿ. ನಮಗೆ ಬೇಕಾದ್ರೆ ನಾವು ಕರೀತೇವೆ. ಇನ್ನು ಸಣ್ಣ ಪುಟ್ಟ ಕೆಲಸಗಳನ್ನು ನನ್ನನ್ನು ಕರಿಬೇಡಿ. ಹೌದಾ ತಾಯಿ? ನೀವು ಕೂಡ ಅಷ್ಟೇ. ಏನು? ನನ್ನನ್ನು ಸಣ್ಣ ವೇಷಕ್ಕೆಲ್ಲ ಕರಿಬೇಡಿ. ಏನಾದ್ರೂ ದೊಡ್ಡ ವೇಷ ಇದ್ರೆ ಕೊಡಿ. ಓ ಪುಣ್ಯಾತ್ಮ, ಸಣ್ಣದನ್ನೇ ಕೊಟ್ಟು ಮಾಡುವುದಕ್ಕೆ ಇಷ್ಟು ಒದ್ದಾಟ, ಇನ್ನು ದೊಡ್ಡದು ಕೊಟ್ಟೆ ಹೇಗೂ? ಅಲ್ಲ, ನಿನಗೆಲ್ಲ ಅದಕ್ಕೆ ಕಲಿಸುವವರಿಗುಂಟಲ್ಲ ತಾಳ್ಮೆ, ಎಷ್ಟಿದ್ರು ಸಾಕಾಗುವುದಿಲ್ಲ. ಹೇಳಿಕೊಳ್ಳುವುದಕ್ಕೆ ದೊಡ್ಡ ವೇಷ ಬೇಕು. ಎಷ್ಟು ಜನ ಬರ್ತಾರೆ ನನಗೆ ದೊಡ್ಡ ವೇಷ ಬೇಕು, ದೊಡ್ಡ ವೇಷ ಬೇಕು ಅಂತ. ಆದ್ರೆ ಕಲಿಯುವುದಕ್ಕೆ ಬನ್ನಿ ಅಂತ ಹೇಳಿದ್ರೆ ಒಬ್ಬರೂ ಇಲ್ಲ. ಗುರುಗಳು ಮೊದಲು ಹೋಗಿ ಕೂತರು ಕೂಡ ಅಲ್ಲಿ ನಡುರಾತ್ರಿ ಆದ್ರೂ ಕೂಡ ಯಾರು ಕೂಡ ಕಲಿಯುವುದಕ್ಕೆ ಸಿದ್ಧ ಇಲ್ಲ. ವೇಷ ದೊಡ್ಡದು ಬಂದಿದ್ದೇನೆ, ವೇಷ ದೊಡ್ಡದು ಬೇಕು ನಿಮಗೆ, ಅದು ನನಗೂ ಗೊತ್ತು. ಆಯ್ತು ಪುಣ್ಯಾತ್ಮ. ಆಯ್ತಲ್ವೇ ತಾಯಿ? ನನಗೆ ವಿಶ್ರಾಂತಿ ಬೇಕು. ಆಗಲಿ. ಇನ್ನು ನಿಮಗೆ ಯಾವಾಗ ಬೇಕು ಆಗ ನನ್ನನ್ನು ಕರೆದರಾಯ್ತು. ಬೇಕಿದ್ರೆ ಅಲ್ವಾ, ನೋಡೋಣ. ನಾನು ವಿಶ್ರಾಂತಿ ಪಡೆಯುತ್ತೇನೆ, ಬರುತ್ತೇನೆ. ಸ್ವಾಮಿ, ಸುದರ್ಶನನ ಸೂ ಹೋಯ್ತು, ಈಗ ಕೇವಲ ದರ್ಶನನಾಗಿದ್ದಾನೆ. ಈ ದರ್ಶನ ಇನ್ನು ಲೋಕದಲ್ಲಿ ಏನೆಲ್ಲ ಮಾಡ್ತಾನಂತ ನನ್ಗೆ ಗೊತ್ತಿಲ್ಲ. ಅವನ ದರ್ಶನ ನಿನಗೂ ಆಗಿದೆ ಮತ್ತು ದರ್ಶನದಲ್ಲೇ ಹೋದ ಹಾಗೆ ಆಗಿದೆ. ಸ್ವಾಮಿ, ನನಗೆ ಇವನ ಕಥೆ ಕೇಳುವಾಗ, ಇವನ ವಿಚಾರ ಕೇಳುವಾಗ ಒಂದು ಕಥೆ ನೆನಪಾಗುತ್ತಾ ಉಂಟು. ಯಾವುದು? ಒಂದು ಕಾಲದಲ್ಲಿ ಹುಲಿಗೂ ಕತ್ತೆಗೂ ವಾದ ಶುರುವಾಯಿತಂತೆ. ಆಕಾಶದ ಬಣ್ಣ ಹೇಗೆ ಎಂಬುದಾಗಿ. ಹುಲಿ ಹೇಳಿತಂತೆ ಆಕಾಶದ ಬಣ್ಣ ನೀಲಿ, ಕತ್ತೆ ಹೇಳಿತಂತೆ ಇಲ್ಲ ಆಕಾಶದ ಬಣ್ಣ ಕಪ್ಪು ಅಂತ. ಇಬ್ಬರು ಕೂಡ ವಾದ ಮಾಡಿಕೊಂಡ್ರು. ವಾದವನ್ನ ತೀರ್ಮಾನ ಕೊಡುವುದಕ್ಕೆ ಯಾರಿರುವುದು? ಇನ್ನು ಕಾಡಿನ ರಾಜನಾದಂತಹ ಸಿಂಹನಲ್ಲಿಯೇ ಹೋಗಿ, ಸಿಂಹರಾಜನಲ್ಲಿಯೇ ಹೋಗಿ ತಮ್ಮ ವಿಚಾರವನ್ನ ಹೇಳಿದಂತೆ. ಆಗ ಸಿಂಹ ಒಂದು ಕ್ಷಣ ಯೋಚಿಸಿ ಏನು ಹೇಳಿದ್ದು ಗೊತ್ತುಂಟ? ಕೊಂಡೋಗಿ ಈ ಹುಲಿಯನ್ನು ಕೊಂಡೋಗಿ ಕಾರಾಗೃಹದಲ್ಲಿ ಹಾಕಿ, ಸೆರೆಮನೆಯಲ್ಲಿ ಹಾಕಿ ಅಂತ. ಹುಲಿ ಪಾಪ ಹೊತ್ತುಕೊಂಡಿತ್ತಂತೆ. ಒಡೆಯ, ಸತ್ಯವನ್ನೇ ಹೇಳಿದ್ದೇನೆ, ಆಕಾಶ ನೀಲಿ ಅಂತ ನಾನು ಹೇಳಿದ್ದು, ಆ ಕತ್ತೆ ಕಪ್ಪು ಅಂತ ಹೇಳಿದ್ದು, ನನಗೆ ಯಾಕೆ ಈ ಸೆರೆಮನೆ ಶಿಕ್ಷೆ? ಅದಕ್ಕೆ ಸಿಂಹರಾಜ ಹೇಳಿದ ಮಾತೇನು ಗೊತ್ತೇ? ಅದು ಹೇಗೂ ಕತ್ತೆ, ಕತ್ತೆಯೊಡನೆ ಯಾವತ್ತೂ ವಾದ ಮಾಡಲಿಕ್ಕೆ ಹೋಗಬಾರದು. ನೀವು ಕತ್ತೆಯೊಡನೆ ವಾದ ಮಾಡಲಿಕ್ಕೆ ಹೋದ ಹುಲಿಯಾದ ನಿನ್ನದ್ದು ತಪ್ಪು. ಆ ತಪ್ಪಿಗಾಗಿ ನಿನಗೆ ಸೆರೆಮನೆ ಶಿಕ್ಷೆ. ನಾನು ಆಗದಿಂದ ಅದನ್ನೇ ನೋಡ್ತಿದ್ದದ್ದು. ಹೇಳಿಲ್ಲ ನಿನಗೆ ಹೊಡಿತೇನೆ ಅಂತಲ್ಲ, ಮತ್ತೆ ಸುದರ್ಶನನ ಜೊತೆ ನೀವು ವಾದ ಮಾಡುವುದರಲ್ಲಿ ನಿನಗೇನು ಇಷ್ಟು ಅತೀವವಾದ ಆಸಕ್ತಿ ಅಂತ. ಇರ್ಲಿ ಬಿಡು. ಆತ ಆ ರೀತಿಯಾಗಿ ವರ್ತಿಸುವುದಕ್ಕೆ ಆತನ ಅಂತರಂಗದಲ್ಲಿ ಮಡುಗಟ್ಟಿದಂತಹ ಅಹಂಭಾವವೇ ಕಾರಣ. ಖಂಡಿತ. ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ಮೇಲೇರುವಂತಹ ಸೂರ್ಯ ಮಧ್ಯಾಹ್ನಂತರ ಕೆಳಗಿಳಿತಾನೆ. ಅಂದ್ರೆ ಮೇಲೇರಿದವನಿಗೆ ಮತ್ತೆ ಕೆಳಗಿಳಿಯಲೇಬೇಕು ಎನ್ನುವಂತಹ ಸಂದೇಶ ದಿನನಿತ್ಯವೂ ಸೂರ್ಯ ಈ ಜಗತ್ತಿಗೆ ಕೊಡ್ತಾ ಇರ್ತಾನೆ. ಆದ್ರೆ ಮೇಲೆ ಏರಿದವ ಚಿಕ್ಕವನಾಗಿರಬೇಕು ಅಂತ ಒಂದು ಸಂದೇಶವು ಅಲ್ವೋ? ಆದರೆ ಅದೆಲ್ಲವನ್ನು ಮರೆತು ತಾನೇನು, ತನ್ನ ಹಿನ್ನೆಲೆ ಏನು ಎನ್ನುವುದನ್ನು ಮರೆತು ಈ ರೀತಿಯಾಗಿ ವರ್ತಿಸಿದ್ದಾನೆ. ನಿಜ. ಕಾಲ ಅನ್ನುವಂತಹದ್ದು ಕೂಡಿ ಬಂದಾಗ ಈ ಎಲ್ಲ ಸನ್ನಿವೇಶಗಳಿಗೆ ಒಂದು ಅಂತ್ಯ ಒದಗಿ ಬರ್ತದೆ. ನೀನು ಯೋಚಿಸಬೇಡ. ಒಳಗಿದ್ದು ಯಾರದು? ಜಯ ಜಯ ಜಯ
ದೇವರೇ, ದೇವತೆಗಳ ಸಹಿತವಾಗಿ ಈ ವೈಕುಂಠಕ್ಕಾಗಮಿಸಿದವನು ನೀನು. ಲಾನವದನಾಗಿದ್ದೀಯೆ, ಹೌದು. ನೆಲನೋಟಕನಾಗಿದ್ದೀಯೆ. ಹಾ. ಯಾವುದೋ ಒಂದು ಆತಂಕ ನೋವು ನಿನ್ನನ್ನು ಆವರಿಸಿದೆ ಎನ್ನುವಂತಹದ್ದು ನಿನ್ನ ಮುಖದಿಂದಲೇ ನಾನು ಊಹಿಸುವುದಕ್ಕೆ ಸಾಧ್ಯ ಇದೆ. ಏನು ಕಷ್ಟ ಒದಗಿತ್ತು ಹೇಳಬಾರದೇನು? ಶ್ರೀಹರಿ, ಏನು ಹೇಳಲಿ ಸ್ವಾಮಿ? ದುಷ್ಟನಾದ ಶತ್ರುಪ್ರಸೂದನ ಸ್ವರ್ಗದ ಮೇಲೆ ದಾಳಿ ಮಾಡಿದ್ದಾನೆ. ಆತನ ಎದುರಲ್ಲಿ ನಾವು ಸೋತು ಹೋಗಿದ್ದೇವೆ. ಸ್ವರ್ಗದಿಂದ ನಾವು ಹೊರಟು ಬಂದಿದ್ದೇವೆ ಇತ್ತ ಕಡೆ. ಅಲ್ಲಿದ್ದ ಸಂಪತ್ತನ್ನೆಲ್ಲ ಲೂಟಿ ಮಾಡಿದ್ದಾರೆ. ಧರೆಯಲ್ಲಿ ಧರ್ಮ ಎನ್ನುವಂತಹದ್ದು ನಾಶವಾಗಿದೆ. ಭೂಲೋಕದಿಂದ ಬರುವಂತ ಹವಿಸ್ಸು ನಿಂತು ಹೋಗಿದೆ. ಆತನ ಉಪಟಳದಿಂದ ನಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕು. ದೇವಲೋಕದಲ್ಲಿ ನೆಲಗೊಳ್ಳದೆ ಈ ಕಡೆ ಬಂದಿರೆ ಶತ್ರುಪ್ರಸೂದನ ಹಾವಳಿಯಿಂದಲಾಗಿ ನಾಗಲೋಕದಲ್ಲಿ ನೆಲೆಯನ್ನು ಕಳಕೊಂಡಂತಹ ನೀವುಗಳು ಈ ವೈಕುಂಠದೊಳಗೆ ಬಂದಿರೆ. ದುಃಖಿಸಬೇಡಿ, ಚಿಂತಿಸಬೇಡಿ. ಕಿರಿದು ಸಮಯದೊಳಗೆ ಆ ದುರುಳನನ್ನು ತರಿದು ಪುನರಪಿ ನಾಕವನ್ನು ನಿಮಗೆ ನಾನು ಒದಗಿಸಿ ಕೊಡ್ತೇನೆ. ನಿಶ್ಚಿಂತರಾಗಿ. ಧನ್ಯನಾದ ಮಾಡಬೇಕಲ್ಲ. ಕೈಯಲ್ಲಿರುವಂತಹ ಸುದರ್ಶನನಿಲ್ಲ ಅಂತ ಆದಾಗ ಮತ್ತೊಂದು ಆಯುಧವನ್ನು ಹೊರಕೇರಿಸಿಕೊಂಡಿದ್ದೇನೆ. ಸಾಗುತ್ತೇನೆ ಕಾರಣ. ನಮ್ಮವರೆಲ್ಲರೂ ಕೂಡ ಯುದ್ಧಕ್ಕೆ ಸರಿಯಾಗಿ ಬಿದ್ದಿರುವಂತಹ ಜಾಗದಲ್ಲಿ ಕಾಣ್ತಾ ಇದ್ದೇನಲ್ಲ ಈ ರಕ್ಕಸನ ಉಪಟಳವನ್ನು ಎದುರಿಸುವುದಕ್ಕೆ ಸಾಗುತ್ತೇನೆ ಮುಂದೆ. ಯಾಕೆ ನಡು ರಾತ್ರಿಯಲ್ಲಿ ಪಾಂಚಜನ್ಯದ ಶಬ್ದ, ಭೀಕರ ಶಬ್ದ, ನಡುಗು ಭೂಮಿಯೇ ನಡುಗುತ್ತಿದೆ. ನೋಡುವಾಗ ಓಹೋ ನೀಲಮೇಘ ಶ್ಯಾಮ ದೇವತೆಗಳನ್ನು ರಕ್ಷಿಸುವಂತ ಶ್ರೀಹರಿ ಹೌದೇನೋ? ಇಷ್ಟ ತನಕ ಕಪಟ ಸೂತ್ರಧಾರಿ ನಮಗೆ ವಂಚಿಸಿ ದೇವೇಂದ್ರನಿಗೆ ಸಹಾಯ ಮಾಡ್ತಿದ್ಯಲ್ಲ. ಈ ನೀನು ಪದ್ಮನಾಭ ನಿನ್ನನ್ನು ಕಾಯ್ತಿದ್ದೆ, ಈ ವೇಷ ಮಾಡಿಸಿದ್ಯಲ್ಲ ಅದಕ್ಕಾಗಿ ಕಾಯ್ತಿದ್ದೆ. ಕಡಿಯಲು
ಸಾಧ್ಯತೆ ಇದೆ. ಅದನ್ನು ಬಿಟ್ಟು ಆ ಥಟ್ಟುತನದಿಂದ ರಣಾಂಗಣದಲ್ಲಿ ಇದಿರಾಗಿದ್ದೀಯ. ಎತ್ತಿದ ಅಸ್ತ್ರದ ಮುಖ್ಯನಿಗೆ ದಾರಿ ತೋರಿಸಬೇಕು. ಕಪಟ ಸೂತ್ರಧಾರಿ ಪೆಟ್ಟು ತಿಂದು ಹೊಡಿ ಹೋಗಿದ್ದಾನೆ. ನೋಡೋಣ ಏನಾಗ್ತದೆ. ಸುರಪನಿಗೆ ದೇವತೆಗಳ ಸಹಿತವಾಗಿ ಬಂದವನು. ಅವನಿಗೆ ಮಾತು ಕೊಟ್ಟೆ ಸೌಖ್ಯವನ್ನು ಒದಗಿಸಿ ಕೊಡುತ್ತೇನೆ ಅಂತ. ಆದರೆ ರಣಮುಖದಲ್ಲಿ ಶತ್ರುಪ್ರಸೂದನನ್ನು ಗೆಲ್ಲುವುದಕ್ಕೆ ನನಗೆ ಸಾಧ್ಯವಾಗದೆ ಹೋಯಿತಲ್ಲ. ಜಯಲಲನೆಯನ್ನು ಒಲಿಸಿಕೊಳ್ಳುವುದಕ್ಕಾಗದೆ ಹೋಯಿತಲ್ಲ. ಏನು ಮಾಡಲಿ, ಏನು ಮಾಡಲಿ. ಯಾವ ಯುದ್ಧವನ್ನು ಕೂಡ ಜಯಿಸಲು ಸಾಧ್ಯವಿಲ್ಲ ಎಂದು ಚಿಂತೆಯನ್ನು ದೂರ ಮಾಡುವಂತಹ ಚಿಂತಾಮಣಿ ನೀನು. ನಿನಗೆ ಚಿಂತೆ ಬಂತೆ, ನಿನಗೆ ಚಿಂತೆ ಬಂತಂದರೆ ಅದು ನನಗೆ ಚಿಂತೆ ಬಂತಂತೆ. ನೀನು ಒಂದು ಮಾತು ಕೊಟ್ಟೆ ಅಂತಾದರೆ ಆ ಶತ್ರುಘ್ನ ತಲೆಯನ್ನು ಕಡಿದು ಮಾರಿಗಳಿಗೆ ಔತಣ ಮಾಡಿಸುತ್ತೇನೆ. ಕೊಡು ಅಪ್ಪಣೆ. ನಾನಿಲ್ಲದೆ ನಿನಗೆ ಅವನನ್ನು ಸೋಲಿಸುವುದಕ್ಕಾದೀತೆ. ತಂದೆ ಶತ್ರು ಪ್ರಸೂದನ ಪುರವನ್ನು ನನ್ನ ಅಗ್ನಿಶರಗಳಿಂದ ಸುಟ್ಟು ಬಿಡುತ್ತೇನೆ. ಕೊಡು ಅಪ್ಪಣೆ. ಬೇರೆ ದಾರಿಯಿಂದ ನೀನಲ್ಲದೆ ನನ್ನನ್ನು ಈ ಹೊತ್ತಿನಲ್ಲಿ ನನಗೆ ಉಪಕರಿಸುವವರು ಯಾರು ಇಲ್ಲ. ಹಾಗಾಗಿ ಆಶೀರ್ವದಿಸಿದ್ದೇನೆ, ಅನುಗ್ರಹಿಸಿದ್ದೇನೆ. ಆದಷ್ಟು ಬೇಗ ಈ ಪ್ರಸಂಗಕ್ಕೊಂದು ಮುಕ್ತಾಯ ಹಾಗೆ ನೀನು ನನ್ನ ಬಳಿ ಹೇಳುವ ಹಾಗೆ ಮಾಡಬೇಕು. ಹಾಗೆ ಆಗಲಿ. ಹೋಗಿ. ಶ್ರೀಹರಿಯಿಂದ ಅಪ್ಪಣೆಯನ್ನು ಪಡೆದುಕೊಂಡಿದ್ದೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಆದಷ್ಟು ಬೇಗ ಲೋಹಾತಿ ನಗರವನ್ನು ಸೇರುತ್ತೇನೆ. ಲೋಹಾದಿಪುರದಲ್ಲಿ ಬೆಂಕಿಯ ಜ್ವಾಲೆಗಳು. ಏನು ಈ ಶತ್ರು ಪ್ರಸೂದನ ಪಟ್ಟಣಕ್ಕೆ ಬೆಂಕಿಯ ಜ್ವಾಲೆಗಳು ಕಾರಣ ಏನು ಅಂತ ನೋಡಬೇಕಾಗಿದೆ, ವಿಮರ್ಶಿಸಬೇಕಾಗಿದೆ. ಮುಂದೋಗುತ್ತೇನೆ ಮುಂದಕ್ಕೆ. ಹರ
ಅಮರಾವತಿಪುರದ ಪಟ್ಟಣಕ್ಕೆ ಬೆಂಕಿಯನ್ನು ಕೊಟ್ಟು ಮುನ್ನುಗ್ಗುತ್ತಿದ್ದೀಯಲ್ಲ, ನಿನಗೂ ನನಗೂ ಏನು ದ್ವೇಷ? ಸರಿಯಾಗಿ ಕಾರಣ ತಿಳಿಸದೆ ಕತ್ತರಿಸಿ ಬಿಟ್ಟೆ ಪಾಪಿ. ಎಲ್ಲವೂ ಶತ್ರುಗಳ ಸೋದರ, ಇಂದ್ರಾದಿ ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿ ಮುಂದೆ ಮುಂದೆ ಬರ್ತಾ ಇದ್ಯಾ. ಹೌದು. ಅದು ಅಲ್ಲದೆ ನನ್ನ ತಂದೆಯಾದಂತಹ ಶ್ರೀಹರಿಯನ್ನು ಕೂಡ ಅವರ ಜೊತೆ ಯುದ್ಧವನ್ನು ಮಾಡಿ ಮುಂದಡಿ ಇಟ್ಟಿದ್ಯಾ. ನಿನ್ನ ಜೊತೆ ಯುದ್ಧಕ್ಕೆ ಬಂದವನು ಯಾರು ಗೊತ್ತೇನೋ? ಶ್ರೀಹರಿಯ ಕರದಲ್ಲಿರುವಂತಹ ಆ ಸುದರ್ಶನ ದೇಹಕಾರವನ್ನು ತಾಳಿ ಬಂದಿದ್ದೇನೆ. ಅದು ದುಷ್ಟ ದುಳ್ಳ, ನಿನ್ನ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡು ಬಂದಿದ್ದೇನೆ. ನಿನಗಾಗಿ ಎಂದು ಕಾದು ಕೂತ್ಕೊಂಡಿದ್ದೇನೆ. ತಡ ಮಾಡುವುದು ಸರಿಯಲ್ಲ. ನಿನ್ನ ತಂದೆ ಆ ಭಗವಂತ ಶ್ರೀಹರಿ ಪೆಟ್ಟದಿಂದ ಓಡಿದಾನೆ. ಇನ್ನು ನೀನು ಯಾವ ಲೆಕ್ಕ? ಬಾ ಮುಂದೆ. ದುಷ್ಟನಾದಂತಹ ಶತ್ರುಪ್ರಸೂದನ ವಧೆಯಾಗಿದೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಈ ಸಂತೋಷದ ವಿಷಯವನ್ನು ಶ್ರೀಹರಿಯ ಬಳಿ ತಳ್ಳುತ್ತೆ ಹೇಳು. ಮೆಚ್ಚಿದೆನಪ್ಪ ನಿನ್ನ ಪರಾಕ್ರಮವನ್ನು ಕಂಡು. ಶತ್ರು ಪ್ರಸೂದನನ್ನು ಯಮನಾಲಯ ಕಟ್ಟಿಬಿಟ್ಟೆಯಲ್ಲ. ಹೌದು. ಹೊಳಿರೆ ಹೊಳಿರೆ ಆ ವೀರ. ಅಪ್ಪ ಬಂದವನೇ ನೀನು. ಅದೇಕೋ ದೂರದಲ್ಲಿ ಮೂಲೆಯಲ್ಲಿ ನಿಂತುಕೊಂಡಿದ್ದೆಯಲ್ಲ. ಬಾ ಬಾ, ಹೀಗೆ ಬಾ, ನನ್ನ ಕರವನ್ನೇ ನಿನ್ನ ಕರವನ್ನು
ನನ್ನ ಕರವನ್ನೇರು ಅಂತ. ಆ ಶತ್ರು ಪ್ರಸೂದನನ್ನು ವಧಿಸಿದಂತಹ ಈ ಹೊತ್ತಲ್ಲಿ ನಾನು ನಿನ್ನ ಕರವನ್ನೇರಬೇಕು. ಹೌದು, ಅದು ಸಾಧ್ಯವೇ ಇಲ್ಲ. ಇಲ್ಲಿಗೆ ಮುಗೀತಲ್ಲ, ಎಲ್ಲ ಮುಗಿದಾದ್ಮೇಲೆ ಇನ್ನು ಒಳಗೆ ಸೇರಿಕೊಳ್ಳುದು ಹೇಗೆ ಮುಗೀತು ಹೇಳು? ಯಾಕೆ? ಅಂದಿನ ಪ್ರಸಂಗವನ್ನು ಒಮ್ಮೆ ನೆನಪಿಸಿಕೊ. ಎಂದಿನ ಪ್ರಸಂಗವು? ಹರಿ, ಅಂದು ಆಲ ದೆಲೆಯಳು ನೀನು ಬಾಲ ಮುಕುಂದನ ಅವತಾರವನ್ನು ತಾಳಿ ನೀರಿನಲ್ಲಿ ತೇಲುತ್ತಾ ಬರಬೇಕಾದರೆ ಅದು ಕೂಡ ನಿನ್ನ ಕಾಲ ಹೆಬ್ಬೆರಳನ್ನು ಒಂದು ಚೂರು ಸಂಸ್ಕಾರವೇ ಇಲ್ಲದವರಂತೆ ಚೀಪುತ್ತಾ ಬರಬೇಕಾದರೆ ನಿನ್ನ ಕಿವಿಯ ಕಿಲ್ಮಿಷವನ್ನು ಹೊರಹಾಕಿದ ಪರಿಣಾಮ ಅಂದು ಮಧುಕೈಟಬರೆಂಬ ದಾನವರು ಹುಟ್ಟಿಕೊಂಡರು. ಹೌದು, ನೆನಪಿದೆಯೇ? ಹೌದಪ್ಪ, ನೆನಪಿದೆ. ಆ ಮಧುಕೈಟಬರನ್ನು ಸೋಲಿಸಲು ಯಾರಿಗಾದ್ರೂ ಸಾಧ್ಯವಾಯಿತು ಹೇಳು? ಇಲ್ಲ. ಅವರು ಬ್ರಹ್ಮದೇವನನ್ನು ಪೀಡಿಸಿದ ಪರಿಣಾಮವಾಗಿ ಆ ಬ್ರಹ್ಮದೇವ ನಿನ್ನ ಬಳಿ ಬಂದಂತಹ ನೀನು ಏನು ಮಾಡಿದೆ? ಏನು? ಅವನ ರಕ್ಷಣೆಗೋಸ್ಕರ ಆ ಮಧುಕೈಟಬರ ಜೊತೆ ಯುದ್ಧಕ್ಕೆ ಹೋದವನು ನೀನು. ಹೌದು. 1, 2, 3, 5,000 ವರ್ಷಗಳ ಕಾಲ ಆ ಮಧುಕೈಟಬರ ಜೊತೆ ಯುದ್ಧವನ್ನು ಮಾಡಿದವನು. ಅದೇ ಹೇಳುದು, ಈಗೆಲ್ಲ ಮಾಡುವ ಯುದ್ಧಕ್ಕಿಂತ ಅವತ್ತು ನಾನು ಮಾಡಿದ ಯುದ್ಧವೇ ದೊಡ್ಡದು ಅಂತ. ಹೌದು, ಇರಬಹುದು. ಮಾಡಿದು ದಾನವರ ಜೊತೆ ಅಲ್ವಾ? ಹೌದು. 5,000 ವರ್ಷಗಳ ಕಾಲ ಯುದ್ಧವನ್ನು ಮಾಡಿದರೂ ಕೂಡ ಮಾಡಿದ್ರು ನಿನಗೂ ಅವರ ಜೊತೆ ಜಯ ಸಾಧಿಸಲು ಸಾಧ್ಯವಾಯಿತೆ? ಮತ್ತೆ ಇಲ್ಲ ತಾನೇ? ಸಾಧ್ಯವಾಯಿತೆ ಹೇಳು? ಹೌದಲ್ಲ, ಅವರನ್ನು ಕೊಂದಿದ್ದೇನಲ್ಲ ನಾನು. ಹೌದು. ಹೇಗೆ ಕೊಂದದ್ದು? ಹೇಗೆ? ಅಂದು ನಿನಗೆ ಕೊಲ್ಲಲು ಆಗದೆ ಇದ್ದಾಗ ಆದಿಮಾಯೆ ಪ್ರತ್ಯಕ್ಷಳಾಗಿ ಅಂದು ನನ್ನನ್ನು ಅಂದರೆ ಈ ಸುದರ್ಶನನನ್ನು ನಿನ್ನ ಕೈಗೆ ಕೊಟ್ಟ ಪರಿಣಾಮವಾಗಿ ಅಂದು ಆ ಮಧುಕೈಟಬರನ್ನು ನಿನಗೆ ವಧಿಸಲು ಸಾಧ್ಯವಾಯಿತು. ಅಂದು ಆ ಆದಿಮಾಯೆ ನನ್ನನ್ನು ನಿನ್ನ ಕೈಯಲ್ಲಿ ಕೊಡಲಿಲ್ಲ ಅಂತಾದರೆ ನೀನು ಮಧುಕೈಟಬರನ್ನು ಬಿಡು, ಯಾರನ್ನು ಯುದ್ಧದಲ್ಲಿ ಜಯಿಸಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ನಿನ್ನ ಎಲ್ಲ ಯುದ್ಧಗಳಲ್ಲೂ ಎಲ್ಲ ಆಗು ಹೋಗುಗಳಲ್ಲಿ ನಾನು ಪ್ರತಿಸ್ಪರ್ಧಿಯಾಗಿ ಎಲ್ಲವನ್ನು ಎದುರು ಹಾಕಿಕೊಂಡವ. ನಾನು ಯುದ್ಧ ಮಾಡಲು, ಪೆಟ್ಟು ತಿನ್ನಲು ನಾನು, ಆದರೆ ಅದು ಅಧಿಕಾರ ಅನುಭವಿಸಲು, ಆಡಳಿತ ಮಾಡಲು ನೀನು. ಹಾಗಾಗಿ ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ, ಈ ಹೊತ್ತಿನಲ್ಲಿ ನಾನು ನಿನ್ನ ಕರವನ್ನು ಏರಲಾರೆ. ಸಲುಗೆಯನ್ನು ಕೊಟ್ರೆ ಅಹಂಕಾರದಿಂದ ಮಾತಾಡ್ತಾ ಇದ್ದೀಗಲ್ಲ. ಕರವನ್ನು ಏರು ಸಾಮದಿಂದ ಹೇಳಿಕೊಂಡೆ, ಆದರೂ ಅಹಂಕಾರ ಎನ್ನುವುದು ನಿನ್ನ ತಲೆಗಡರಿ ಹೋಯಿತಲ್ಲೇ. ಹೇಳಿದ ಮಾತಿನ ಮರ್ಮವನ್ನು ಅರಿಯುವುದಕ್ಕೆ ಸಾಧ್ಯವಾಗದೆ ಹೋದೆಯಲ್ಲ. ಇಲ್ಲ, ಅಹಂಕಾರದಿಂದ ಮೆರೆದಾಡುತ್ತಿರುವ ನಿನಗೇನು ಮಾಡುತ್ತೇನೆ ಗೊತ್ತೇ?
ಕೊಡ್ತಾ ಇರುವಂತಹ ಶಾಪ. ಭೂಲೋಕದಲ್ಲಿ ನೀನು ಮನುಷ್ಯನಾಗಿ ಜನಿಸು, ಮನುಷ್ಯನಾಗಿ ಜನಿಸು. ಸುದರ್ಶನಗೆ ಸುಜಾನ ಉಡಲು ಸುದರ್ಶನಗೆ ಸುಜಾನ ಉಡಲು ಕರವ ಜೋಡಿ ಮನ್ನಿಸಬೇಕು ತಂದೆ, ಮನ್ನಿಸಬೇಕು. ನಾನು ನನ್ನಿಂದಲೇ ಎಂಬ ಅಹಂಕಾರ ನನ್ನ ತಲೆಗಡರಿ ಹೋಯಿತು. ಆ ಹೊತ್ತಿನಲ್ಲಿ ನೀನ್ಯಾರು ನಾನ್ಯಾರು ಎಂಬುದನ್ನೇ ಮರೆತು ಹೋದೆ. ನಿನ್ನ ಬಗ್ಗೆ ಹೇಳಬಾರದ ಹೇಳಿದೆ, ಮಾತನಾಡಿದೆ ತಂದೆ. ನನ್ನನ್ನು ಕ್ಷಮಿಸಯ್ಯ, ನನ್ನನ್ನು ಕ್ಷಮಿಸು. ನನಗೆ ಯಾಕೆ ಮಾನವ ಜನ್ಮದ ಶಿಕ್ಷೆ? Oh!
ಸುದರ್ಶನ, ತಂದೆ. ನೆಲಕ್ಕೆ ಬಿದ್ದವನು ನೆಲವನ್ನೇ ಆಧರಿಸಿ ಮೇಲೆ ಹೇಗೆ ಮೇಲೆ ಹೇಳುತ್ತಾನೆ ಹಾಗೆ ನಿನ್ನ ಅವಿವೇಕದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ಹಾ. ನಿನ್ನ ಅಧಪತನಕ್ಕೆ ಕಾರಣನಾದಂತಹ ನೀನು ನನ್ನ ಪಾದದ್ವಯಗಳಲ್ಲಿ ನಿನ್ನ ಕಣ್ಣೀರ ಧಾರೆಯನ್ನು ಹರಿಸಿದೆಯಲ್ಲ, ಪಶ್ಚಾತ್ತಾಪ ಪಟ್ಟುಕೊಂಡೆ, ಹೌದು ತಂದೆ. ಪ್ರಾಯಶ್ಚಿತವನ್ನು ಮಾಡುವುದಕ್ಕೆ ಮುಂದಾದೆ. ಹೌದು. ಆಗಲಪ್ಪ, ನಿನ್ನ ಅಹಂಭಾವವನ್ನು ತೋರಿಕೊಂಡಂತಹ ಸಂದರ್ಭದಲ್ಲಿ ಹಾ. ನಾನೂ ನನ್ನ ಕೋಪದ ಮುಖವನ್ನು ತೋರಿಸಬೇಕಾಗಿ ಬಂತು. ಹಾಗಾಗಿ ಕೊಟ್ಟ ಶಾಪವನ್ನು ಹಿಂತೆಗೆಯುವ ಹಾಗೆಲ್ಲ ಹಾ. ಪಶ್ಚಾತ್ತಾಪ ಪಟ್ಟುಕೊಳ್ತಾ ಇದ್ದೀಯಲ್ಲ. ಹೌದು ತಂದೆ. ಆದರೂ ಭೂಲೋಕದಲ್ಲಿ ನರಜನ್ಮವನ್ನು ನೀನು ಎತ್ತಲೇಬೇಕಾಗುತ್ತದೆ. ಹಾಗೆಂದು ಚಿಂತಿಸಬೇಡ. ಹಾ. ಎಂದಿನವರೆಗೆ ಈ ನರಜನ್ಮ ತಂದೆ, ಯೋಚಿಸಬೇಡ. ನನಗೆ ನರ ಜನ್ಮದಿಂದ ಹಾ. ಪರಿಹಾರವಿಲ್ಲವೇ ತಾಯಿ? ಖಂಡಿತವಾಗಿಯೂ ಇದೆ. ಏ. ಇನ್ನು ಮುಂದಕ್ಕೆ ಕೃತವೀರ್ಯನಿಗೆ ಮಗನಾಗಿ ಕಾರ್ತವೀರ್ಯನೆನ್ನುವಂತಹ ಅವಿಧೇಯದಿಂದ ನೀನು ಭೂಲೋಕದಲ್ಲಿ ಜನಿಸುವುದಕ್ಕಿದೆ. ಹಾ. ಹೌದು. ಅದರ ಜೊತೆಗೆ ದತ್ತಾತ್ರೇಯನಾಗಿ ನಾನು ಸಂಜನಿಸಿ ಬಂದು ನಿನಗೆ ಬೇಕಾದಂತಹ ಸಕಲ ವಿದ್ಯೆ ಶಸ್ತ್ರ ಅಸ್ತ್ರಗಳೆಲ್ಲವನ್ನೂ ಕೂಡ ನಾನು ಬೋಧಿಸುತ್ತೇನೆ. ಅಷ್ಟು ಮಾತ್ರವಲ್ಲ, ಹಾ. ಜಮದಗ್ನಿಯ ಮಗನಾಗಿ ಜಾಮದಗ್ನಿ ಎನ್ನುವಂತಹ ಅಭಿಧೇಯದಿಂದ ಹಾ. ನಿನಗೆ ಭೂಲೋಕದಿಂದ ಮುಕ್ತಿಯನ್ನು ಒದಗಿಸಿ ಪುನರಪಿ ನಿನ್ನನ್ನು ವೈಕುಂಠಕ್ಕೆ ಸೇರಿಸಿಕೊಳ್ತೇನೆ ನಾನು. ಯೋಚಿಸಬೇಡ, ಚಿಂತಿಸಬೇಡ. ಭೂಲೋಕದಲ್ಲಿ ಕೃತವೀರ್ಯ ಸುತನಾಗಿ ಜನಿಸುವುದಕ್ಕೆ ಸಿದ್ಧನಾಗು. ತಂದೆ, ನಿಮ್ಮ ಬರುವಿಕೆಗಾಗಿ ಕಾಯುತ್ತಾ ಇರುತ್ತೇನೆ. ಅಯ್ಯೋ ಅಯ್ಯೋ. ಸುದರ್ಶನನ ಗರ್ವಭಂಗವಾಗಿದೆ. ತನ್ನಿಂದಲೇ ಎಲ್ಲವೂ ಸಾಧ್ಯ. ಮಿಗಿಲಾದಂತಹ ದೇವರನ್ನು ಕೂಡ ಅತಿಕ್ರಮಿಸಿ ಮುಂದೆ ಸಾಗುವುದಕ್ಕೆ ಹೋದಂತಹ ಸುದರ್ಶನನಿಗೆ ಒದಗಿದಂತಹ ಭಾಗ್ಯ ಇದು. ಇದನ್ನು ಕಂಡು ಲೋಕದ ಜೀವಿಗಳೆಲ್ಲರೂ ಕೂಡ ಅರ್ಥೈಸಿಕೊಳ್ಳಬೇಕಾದುದು ಏನು? ಅಹಂಭಾವ ಎನ್ನುವಂತಹದ್ದು ನಮ್ಮೊಳಗೆ ಅದು ನಿರಸನಗೊಳ್ಳುವುದಕ್ಕೆ ಮುಂದಾಗಬೇಕು. ಅದೆಲ್ಲವನ್ನು ಮೀರಿ ತಟಸ್ಥ ಭಾವದಿಂದ ನಾವೆಲ್ಲರೂ ಬದುಕಬೇಕು. ನಾವೆಲ್ಲರೂ ಸಮಾನರು. ಭಗವತ್ ಶಕ್ತಿಯ ಮುಂದೆ ನಮ್ಮದೇನೂ ಇಲ್ಲ ಎನ್ನುವಂತಹ ಶರಣಾಗತ ಭಾವದಿಂದ ಯಾವಾತನು ಬದುಕುತ್ತಾನೋ ಆತನಿಗೆ ಬದುಕಿನಲ್ಲಿ ನೆಮ್ಮದಿಯು ಶಾಂತಿಯೂ ಒದಗುತ್ತದೆ. ಯಾವಾತನು ಅಹಂಕಾರದಿಂದ ಕೋಪದಿಂದ ವರ್ತಿಸುತ್ತಾನೋ ಆತನಿಗಿಂತಹ ಬದುಕಿನಲ್ಲಿ ದುರ್ಗತಿ ಒದಗುತ್ತದೆ ಎನ್ನುವುದಕ್ಕೆ ಸುದರ್ಶನೋಪಖ್ಯಾನ ಎನ್ನುವಂತಹ ಈ ಪ್ರಸಂಗವೇ ನಿದರ್ಶನವಾಗಿದೆ. ಸುದರ್ಶನೋಪಖ್ಯಾನ ಮಾತ್ರವಲ್ಲ, ಇದು ಸುದರ್ಶನ ಗರ್ವಭಂಗ ಎನ್ನುವಲ್ಲಿಗೆ ಈ ಪುಣ್ಯಕಥೆಗೆ ಮಂಗಳವನ್ನು ಹಾಡುವುದಕ್ಕೆ ಸೇರಿದ ಸಭಿಕರಲ್ಲಿ ಅಪ್ಪಣೆಯನ್ನು ಯಾಚಿಸುತ್ತಾ ಸರ್ವ